Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Shri Radha Govind Radha Govind Shri Radhe Jayo Radha Govind Radha Govind Shri Radhe Hare Krishna Hare Krishna 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 Hare 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 Rama Hare Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare Hare Jayo Radha Govind Shri Radhe Jayo Radha Govind Shri Radhe Jaya Jaya Prabhupada Jaya Jaya Prabhupada Jaya Nitai Gaura Hari Bol Hari Bol Nitai Gaura Hari Bol Hare Krishna Prabhu. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಓ, ಎಕ್ಸಿಟ್ ಆಯ್ತು. ಓಕೆ. ಉಷಾ ಭಟ್ಟ ಮಾತಾಜಿ, ನಿಮ್ಗೆ ಹೋಸ್ಟ್ ಹೋಗಿದೆ ಮಾತಾಜಿ. ಸ್ವಲ್ಪ ಓಕೆ ಓಕೆ, ಸಾರಿ ನಂದು ಪ್ರಭುಜಿ, exit ಆಯ್ತು. ನೋಡಿಲ್ಲ. ಮೊಬೈಲಿಂದ ಎಕ್ಸಿಟ್ ಆಯ್ತು. ಓಕೆ ಓಕೆ, ನೋಡ್ತೇನೆ ಪ್ರಭುಜಿ. ಬಂತ ಪ್ರಭುಜಿ? ಹಾ, ಬಂದಿದೆ ಮಾತಾಜಿ, ಬಂದಿದೆ. ಥ್ಯಾಂಕ್ಸ್ ಮಾತಾಜಿ. ಥ್ಯಾಂಕ್ಸ್ ಪ್ರಭುಜಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ.
ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ರಂಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಂ ಉದೀರಯೇತ್ ತಥೋ ಜಯಮುದೀರಯೇತ್ ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಪ್ರಾಯೇಷು ಭದ್ರೇಶು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮಾಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ ಭಕ್ತಿ ಭವತಿ ನೈಷ್ಠಿಕಿ. ಸೊ ಈ ಅಧ್ಯಾಯ ಇವತ್ತು ಮುಗಿಸೋಣ. ಇವತ್ತು ಬಹಳ ಸಮಯದಿಂದ ಇದೆ ಅಧ್ಯಾಯ. ನಾವೆಲ್ಲ ಇಂಪಾರ್ಟೆಂಟ್ ಅಧ್ಯಾಯ. 4 ಚತುಶ್ಲೋಕಿ ಭಾಗವತ ಬರುವ ಒಂದು ಅಧ್ಯಾಯ. ಸೊ ಇಷ್ಟವರೆಗೂ ಈ ಅಧ್ಯಾಯದಲ್ಲಿ ನಾವೇನು ತಿಳ್ಕೊಂಡ್ವಿ? ಸೊ ಯಾರಾದ್ರೂ ಒಂದೊಂದು ಪಾಯಿಂಟ್ ಹೇಳ್ಬೋದು. ಯಾರಾದ್ರೂ ಸಮರೈಸ್ ಮಾಡ್ತೀರಾ ಈ ಅಧ್ಯಾಯದಲ್ಲಿ? ಈ ಅಧ್ಯಾಯ ಇಷ್ಟೊಂದು ನಾವೇನು ತಿಳ್ಕೊಂಡ್ವಿ, ಏನ್ ನೋಡಿದ್ವಿ? ಹರೇ ಕೃಷ್ಣ. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ನೀವು ಭಕ್ತರಿಗೆ? ಹರೇ ಕೃಷ್ಣ. ಪ್ರಭುಜಿ, ನಾವು ಮುಖ್ಯವಾಗಿ ಕೇಳಿಸ್ತಾ ಇದೆ ಪ್ರಭು. ಕೇಳಿಸ್ತಾ ಇದೆ ಮಾತಾಜಿ? ಓಕೆ ಓಕೆ, ಪ್ರಭುಜಿ, ಹೇಳಿ ಮಾತಾಜಿ. ಮುಖ್ಯವಾಗಿ ನಾವು ಈ ಅಧ್ಯಾಯದಲ್ಲಿ ಇಲ್ಲ, ಒಂದ್ ನಿಮಿಷ ಚತುಶ್ಲೋಕಿ ಮಾತಾಜಿ. ನನಗಿಲ್ಲಿ ಏನೋ ಕೇಳಿಸ್ತಾ ಇಲ್ಲ. ನೀವು ಹೇಳೋದು ನನಗೆ ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ. ಯಾಕೆ ಹೀಗೆ? ಒಂದ್ ನಿಮಿಷ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ ಮಾತಾಜಿ. ಈಗ ಹೇಳಿ. ಪ್ರಭುಜಿ, ನಾವು ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಂಡಿರೋದು ಚತುಶ್ಲೋಕಿ ಭಾಗವತಂ. ಅದರಲ್ಲಿ ಸಂಬಂಧ ಜ್ಞಾನ ಮತ್ತೆ ಅಭಿಧೇಯ ಜ್ಞಾನ ಮತ್ತೆ ಮತ್ತೆ ಸಂಬಂಧ ಜ್ಞಾನ, ಪ್ರಯೋಜನ ಜ್ಞಾನ, ಆಮೇಲೆ ಅಭಿಧೇಯ ಜ್ಞಾನಕ್ಕೆ ಬರ್ತಾ ಇದ್ದೇವೆ. ಸೊ ಇದರಲ್ಲಿ ಸಂಬಂಧ ಜ್ಞಾನದಲ್ಲಿ ಅವರು 3 ಸಾರಿ ಅಹಂ 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 ಅಂತ ಹೇಳಿದ್ದಾರೆ. ಅದರಲ್ಲಿ 2 ಅಹಂ ಅಂತಂದ್ರೆ ಸೃಷ್ಟಿಕರ್ತನಾದ ನಾನು, ಮತ್ತೆ ಎರಡನೇದು ಅಧೀರನಾದ ನಾನು. ಅಂದ್ರೆ ಭಗವಂತ ನಾನು, ಮತ್ತೆ ಭಗವಂತನಿಂದ ಬಂದ ವ್ಯಕ್ತಿಯರು ಅವು ಕೂಡ ನಾನು ಅಂತ. ಹೀಗೆ ಭಗವಂತನಿಂದ ಅದು ಕೃಷ್ಣನೇ ಅನ್ವಯಿಸ್ತಾ ಇದೆ ನಾನು. ಆದ್ರೆ ಇವರು ಯಾರು ನಿರಾಕಾರವಾದಿಗಳು ಆ ನಾನು ಅದನ್ನ ಉಪಯೋಗಿಸ್ಕೊಂಡವರು, ಆ ಪದವನ್ನು ಉಪಯೋಗಿಸ್ಕೊಂಡು ಅವರು ಅವರ ಒಂದು ಸಿದ್ಧಾಂತವನ್ನು ಪ್ರಯತ್ನ ಮಾಡ್ತಾರೆ. ಒಂದು ಆರ್ಗ್ಯುಮೆಂಟ್ ವೈಸ್ಗೆ ಪ್ರಭುಪಾದ ತಗೊಂಡು ಕೂಡ ಅದನ್ನ ಸೋಲಿಸೋದು ಆ ನಾನು ಅದನ್ನ. ಇಲ್ಲಾಂದ್ರೆ ನಾನು ಅದು ಕೃಷ್ಣನಿಗೆ ಮಾತ್ರ ಅನ್ವಯ ಆಗುತ್ತೆ. ಅಧೀನನಾದ ನಾನು.
ಅಧೀನನಾದ ನಾನು ಕೂಡ ಸೃಷ್ಟಿ ಅದು ಕೃಷ್ಣನಿಗೆ ಅನ್ವಯ ಆಗುತ್ತೆ ಅಂತ ಪ್ರಭುಜಿ ಅಲ್ವಾ? ಅಲ್ಲ, ನಾನು ಅನ್ವಯ ಆಗ್ತಿರೋ ಕೃಷ್ಣನಿಗೆ. ಆದ್ರೆ ಇವ್ರೇನ್ ಮಾಡ್ತಾರೆ, ಯಾರು ನಿರಾಕಾರವಾದಿಗಳು, ಆ ನಾನು ಅಂತ ಪದವನ್ನು ನಾನ್ ಹೇಳಿದಾಗ ನಾನು ಅಲ್ವಾ ಅದು, ನೀವ್ ಹೇಳಿದಾಗ ಅದು ನಾನು. ಹಾಗೆ ಅವರು ನಾನು ನಾನು ಅಂತ ಅನ್ನೋದು ಆ ಪದಕ್ಕೆ ಮಹತ್ವವನ್ನು ಕೊಡ್ತಾ ಅವರು. ಸೊ ಆ ನಾನು ಅಂದ್ರೆ ಕೃಷ್ಣನು ಅಂತಾನೆ ಅಲ್ಲ, ಅದು ಯಾರು ಹೇಳಿದಾಗ ಅದು ಎಲ್ಲರೂ, ನಾವೆಲ್ಲರೂ ಆ ನಾನು ಅಂತ ಆಗ್ತೀವಿ ಅಂತ ಅವ್ರು ಹೇಳೋದು. ಒಂದಾಗುವ ತತ್ವ ಅವ್ರು ಹೇಳ್ತಾರೆ, ಅದ್ವೈತವಾದ ಹೇಳ್ತಾರೆ. ಅವರು ಒಂದು ಪದದಿಂದ ಉಪಯೋಗಿಸ್ಕೊಂಡು, ನಾನು ಅಂತ ಪದ ಉಪಯೋಗಿಸ್ಕೊಂಡು ಆ ನಾನು ಅಂತ ಅದು ಕೃಷ್ಣ ಹೇಳಿದಾಗ ಅದು ಕೃಷ್ಣನಿಗೆ ನಾನದು, ನಾನು ಹೇಳಿದಾಗ ಅದು ನಾನು, ಅದು ನೀವ್ ಹೇಳಿದಾಗ ನೀವು ಅದು. ಹಾಗೆ ಅವರು ಆ ನಿರಾಕಾರವಾದ ತತ್ವವನ್ನೇ, ಈಗ ನಾನೇ ಮೊದಲಿಗಿದ್ದು, ನಾನು ಬ್ರಹ್ಮನಾಗಿ ನಾನು ಮೊದಲಿದ್ದೆ, ನಾನು ಈಗಲೂ ಕೂಡ ಇದ್ದೇನೆ, ಮತ್ತೆ ಕೂಡ ಇರ್ತೇನೆ. ಸೊ ನಾನು ಆ ಬ್ರಹ್ಮನ್, ನನ್ನಿಂದನೇ ಎಲ್ಲವೂ ಬರ್ತಾ ಇದೆ, ಸೊ ನಾನು ಅದರ ಒಂದು ಇದು ನಾನೇ. ಆತರ ಅವರ ಸಿದ್ಧಾಂತನೇ ಈ ನಾನು ಒಂದು ಪದದಿಂದ ಅವರು ಆ ಸಿದ್ಧಾಂತವನ್ನು ಅವರು ಮೂಡಿಸ್ತಾರೆ. ಈ ಭಾಗವತ ಶ್ಲೋಕವನ್ನು ಕೇಳಿ ಕೂಡ ಅವರು ಹಾಗೆ ಅವರ ಒಂದು ವರ್ಡ್ ಜಗ್ಲರಿ ಅಂತ ಹೇಳೋದು, ಅದು ಪದ ಪ್ರಯೋಗದ ಇದರಿಂದ ಅವರೊಂದು ಪ್ರಾವೀಣ್ಯದಿಂದ ಅವರು ಅವ್ರ ಸಿದ್ಧಾಂತವನ್ನು ಮೂಡಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲ, ಹಾಗೆ ಶಿಲ ಪ್ರಭುಪಾದರು ಓಕೆ ಆ ನಾನು ಅಂತ ನೀವು ತಗೊಂಡ್ರು ಕೂಡ ಆ ನಾನು ಈ ನಾನು ಬೇರೆ ಇದು ಅಂತ, ಅದು ನಿತ್ಯ ನಾಮತ ಆ ರೀತಿಯಲ್ಲಿ ಶಿಲ ಪ್ರಭುಪಾದರು ಅದನ್ನ ಹೇಳ್ತಾರೆ. ಸೊ ಅದು ಆಕ್ಚುಲಿ ಅಂದ್ರೆ ನಾನು ಅದು ಕೃಷ್ಣನಿಗೆ ಮಾತ್ರನೇ, ಇನ್ಯಾರಿಗೂ ಅದು ಅನ್ವಯ ಇಲ್ಲ. ಹೌದು ಮಾತಾಡಿ, ಧನ್ಯವಾದ. ಇನ್ಯಾವ್ದು ಮಾತಾಡಿ, ಇನ್ನೇನು ಹೇಳೋದು? ಮತ್ತೆ ಅಲ್ಲಿ ಅಂದ್ರೆ ಅಲ್ಲಿ ಮೂರು ಸಾರಿ ಅಹಂ ಬಂದಿರೋದು. ಮತ್ತೆ ನಾನು ಸೃಷ್ಟಿ ಸ್ಥಿತಿ ಲಯ ಈ ಮೂರಕ್ಕೂ ಕಾರಣ ನಾನೇ ಅಂತ, ಅದು ಅಹಂ 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 ಅಂತ ಬಂದಿರೋದು ಪ್ರಭುಜಿ. ಅದು ಕೃಷ್ಣನೇ, ಅದೇ ನಾನೇ ಕಾರಣ ಅಂತ ಹೇಳಿದ್ದಾರೆ. ಮತ್ತೆ ಅವರು ನಿರಾಕಾರವಾದಿಗಳನ್ನ ಇವರು ಶ್ರೀಲ ಪ್ರಭುಪಾದರು ಅದನ್ನ ಅವರ ಒಂದು ಭಾವಾರ್ಥದಲ್ಲಿ ನಿರಾಕಾರವಾದವನ್ನ ಅವರು ಪೂರ್ಣ ಇದನ್ನ ತೆಗೆದು ಹಾಕಿದ್ದಾರೆ. ಯಾಕೆಂದ್ರೆ ಭಗವಂತ ನಿರಾಕಾರ ಅಲ್ಲ, ಅವನಿಗೆ ಸಾಮ್ರಾಜ್ಯ ಇದೆ, ಅವನ ಸಾಮ್ರಾಜ್ಯ ಇದೆ. ಯಾಕೆಂದ್ರೆ ರಾಜ್ಯ ಇದೆ ಅಂದ್ರೆ ರಾಜ ಇದ್ದಾನೆ ಅಂದ್ರೆ ರಾಜ್ಯ ಇರ್ಬೇಕು, ಹಾಗೆ ಭಗವಂತ ಇದ್ದಾನಂದ್ರೆ ಅವನ ರಾಜ್ಯ ಇರ್ಲೇಬೇಕು. ಸೊ ಅದನ್ನ ಆ ರೀತಿಯಾಗಿ ಅವರು ನಮಗೆ ಭಗವಂತನ ರಾಜ್ಯ ಇದೆ, ಅದಕ್ಕೆ ಭಗವಂತ ಇದ್ದಾನೆ ಅಂತ ಮಾಡಿದ್ರು. ಹಾಗೆ ಅವನು ನಿಷ್ಕ್ರಿಯನೂ ಅಲ್ಲ, ಯಾಕಂದ್ರೆ ಭಗವಂತನ ಒಂದು ಚಟುವಟಿಕೆಗಳನ್ನೆಲ್ಲ ಅದಕ್ಕೆ ಭಗವಂತನ ಕಾರ್ಯ, ಎಲ್ಲರೂ ಮಾಡ್ತಕ್ಕಂಥ ಕಾರ್ಯಗಳು, ಬ್ರಹ್ಮ ಇತರ ದೇವತೆಗಳು ಅದೆಲ್ಲ ಭಗವಂತನ ಕಾರ್ಯನೇ ಅಂತ ಹೇಳ್ತಾರೆ. ಸೊ ಹಾಗಾಗಿ ಭಗವಂತ ನಿಷ್ಕ್ರಿಯ ಅಲ್ಲ, ಅವನ ಚಟುವಟಿಕೆಯಿಂದ ಇರ್ತಾನೆ ಅಂತ. ಹೀಗಾಗಿ ಅದು ಸಂಬಂಧ ಜ್ಞಾನ, ಭಗವಂತ ಅಂದ್ರೆ ನಾವು ಯಾರು, ಭಗವಂತ ಯಾರು, ಇದನ್ನ ತಿಳ್ಕೊಳ್ಳೋವಾಗಿ ಮೊದಲನೇ ಅಧ್ಯಾಯದಲ್ಲೇ ಮೊದಲಿಗೆ ನಾವು ಕೇಳಿದ್ದು ಭಗವಂತನ ದಿವ್ಯ ಧಾಮವನ್ನು ನಾವು ಕೇಳಿದ್ವಿ, ಅದರ ವಿವರಣೆ ಕೇಳಿದ್ವಿ. ಬ್ರಹ್ಮದೇವರು ಇದ್ರ ಹಿನ್ನೆಲೆ ಏನು, ಇದರ ಹಿನ್ನೆಲೆ ಬ್ರಹ್ಮದೇವರು ಅವರು ತೀವ್ರ ತಪಸ್ಸೆ ಮಾಡಿದ್ರು. ಆ ತೀವ್ರ ತಪಸ್ಸೆ ಮಾಡಿದ್ಮೇಲೆ ಭಗವಂತನು ಪ್ರಸನ್ನನಾಗಿ ಭಗವಂತನು ಅವ್ರು ಕಾಣಿಸ್ಕೊಂಡಿದ್ದು ಆ ಉಗ್ರ ತಪಸ್ಸೆ ನಂತರ ಭಗವಂತನ ಕಾಣಿಸೋ ಮುಂಚೆ ನಾವೆಲ್ಲ ಅದ್ರ ವಿವರಣೆ ನೋಡಿದ್ವಿ. ಬ್ರಹ್ಮದೇವರಿಗೆ ವೈಕುಂಠ ಲೋಕಗಳು ಕಾಣ್ತವೆ, ಅಲ್ಲಿರುವ ಜೀವಿಗಳು, ಅಲ್ಲಿರುವ ವಿಮಾನಗಳು ಎಲ್ಲ, ಮತ್ತೆ ಕೊನೆಗೆ ಭಗವಂತನ. ಸೊ ಆಲ್ರೆಡಿ ಈ ಅಧ್ಯಾಯದಲ್ಲಿ ಹಿನ್ನೆಲೆಯಲ್ಲಿ ನಾವು ಬ್ರಹ್ಮದೇವರು ಪಡೆದ ತಪಸ್ಸೆಯಿಂದ ಅವರು ನಾರಾಯಣ ಧಾಮವನ್ನು ಎಲ್ಲವನ್ನು ನೋಡ್ತಾ ಇದ್ದಾರೆ. ಸೊ ಅದು ಅಹಂ, ಆ ಅಹಂ ಅದು ನಾರಾಯಣ, ಅದು ಅವ್ರು ಹೇಳ್ತಾ ಇರೋದು ಈಗ. ಸೊ ಈ ನಿರಾಕಾರವಾದಿಗಳು ಅವರು ನಿರಾಕಾರತ್ವವನ್ನು ಹೇಳಕ್ ಹೋಗ್ತಾರೆ. ಇದ್ರ ಹಿನ್ನೆಲೆನೆ ಇದು ಘಟನೆ ಆಗ್ತಾ ಇರೋದೇ ಸನ್ನಿವೇಶ. ಆಗಲೇ ನಮಗೆ ಅಲ್ಲಿ ಭಗವಂತನು ಸಾಕಾರ ಮೂರ್ತಿ, ಭಗವಾನ್ ವ್ಯಕ್ತಿಯವನು. ಸೊ ಅವನ ಇದು ಬ್ರಹ್ಮದೇವರು ಅವರದ್ದು ಅಷ್ಟು ತಪಸ್ಸೆ ಮಾಡಿದ್ದು ಅವರು ಭೌತಿಕವಾದ ಏನು ಇಲ್ಲ. ಸೊ ಅಲ್ಲಿ ಅವ್ರು ಬರುವಾಗ ಏನು ಇಲ್ಲ. ಸೊ ನೋಡ್ತಾ ಇರೋದು ಆಧ್ಯಾತ್ಮಿಕವಾದ ಅಸ್ತಿತ್ವ ಅವ್ರ ಮೊದಲಿಗೆ. ಸೊ ಇದು ನಿರಾಕಾರತ್ವ ಎಲ್ಲಿಗೆ ಬಂತು ಇದು ಪ್ರಶ್ನೆ. ಇದಕ್ಕೆ ಇತಿಹಾಸನೇ, ಚಾರಿತ್ರಿಕವಾಗಿ ಕೂಡ ಇತಿಹಾಸನೇ ಇಲ್ಲ ಇದಕ್ಕೆ. ನಮ್ಮ ಸೃಷ್ಟಿಗೆ ಕಾರಣ ಯಾರು? ಬ್ರಹ್ಮ. ಸೊ ಅವರು ಹೋಗ್ತಾರೆ. ಸೊ ಬ್ರಹ್ಮದೇವರು ಇದ್ದಾಗ ಏನೂ ಇಲ್ಲ ಸೃಷ್ಟಿಯಲ್ಲಿ. ಏನಿತ್ತು ಅವ್ರಿಗೆ? ಅವ್ರು ತಪಸ್ಸೆ ಮಾಡಿದ್ಮೇಲೆ ಅವ್ರಿಗೆ ಆ ವೈಕುಂಠ ಜಗತ್ ಯಾವಾಗ್ಲೂ ಇದೆ, ಅದರ ಒಂದು ಅನುಭವ, ಅದರ ಒಂದು ದರ್ಶನ, ಅದರ ಇದು ಆಗ್ತಾ ಇದೆ. ಸೊ ಹೀಗೆ ಕೂಡ ಆಗಿದೆ ಆ ಘಟನೆಯಾಗಿ ಅದು ನಡೆದಿರೋದು ಕೂಡ. ಇದು ನಿರಾಕಾರತ್ವಕ್ಕೆ ಏನು ಒಂದು ಸ್ಟ್ಯಾಂಡ್ ಇಲ್ಲ, ಅದಕ್ಕೆ ಏನು ಆಗಿದ್ದಿಲ್ಲ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಸಂಬಂಧ ಕೇಳಿದ್ವಿ. ಆ ಶ್ಲೋಕಗಳು 2 ಶ್ಲೋಕಗಳು, ಮೊದಲ 33, 34. ಜ್ಞಾನಂ ವಿಜ್ಞಾನಂ ಅಂತ ಕೂಡ ಅದನ್ನ ಹೇಳ್ತಾರೆ. ಅದನ್ನ ಜ್ಞಾನಂ ಅಂದ್ರೆ ಈ ಜ್ಞಾನ, ಭಗವಂತನ ದಿವ್ಯ ಅಸ್ತಿತ್ವ, ಅವನ ದಿವ್ಯ ಗುಣಗಳು, ಅವನ ಸಾಕಾರ ರೂಪ, ಇದೆಲ್ಲ ಜ್ಞಾನ. ಅದರ ಒಂದು ವಿಜ್ಞಾನ ಅಂದ್ರೆ ಒಂದು ರೀತಿ ಈ ಮಾಯಾ ಜಗತ್ತು, ಇದರ ಒಂದು ಬೆಲೆ ನಮಗೆ ಮಾಯಾ ಜಗತ್ತೇ ಕಾಣಿಸುತ್ತೆ, ಸ್ವತಂತ್ರವಾಗಿ ಇದೇ ಕಾಣ್ತಾ ಇದೆ ನಮಗೆ. ಸೊ ಆ 2ನೇ ಶ್ಲೋಕದಲ್ಲಿ ಅವ್ರು ಹೇಳಿದ್ದು ಇದೇನು ಇಲ್ಲ, ಇದು ಈ ರೀತಿ ನಮ್ಗೆ ಸ್ವತಂತ್ರವಾಗಿ ಕೃಷ್ಣನ ಬಿಟ್ಟು ಕಾಣೋದೆಲ್ಲ ಕೃಷ್ಣನ ಮಾಯಾಶಕ್ತಿ ಅಷ್ಟೇ. ಕೃಷ್ಣನ ಬಿಟ್ಟು ಏನೂ ಇಲ್ಲ,
ಮೊದಲನೇ ಶ್ಲೋಕದ ಸಂಬಂಧ ಶ್ಲೋಕದಲ್ಲಿ ಇದು ಕೃಷ್ಣನು ನಾನೇ ಇರೋದು ಅಸ್ತಿತ್ವದಲ್ಲಿ. ಈಗಲೂ ಕೂಡ ಬ್ರಹ್ಮಾಂಡ ನಡೆಯುವ ಸಮಯದಲ್ಲೂ ಕೂಡ ಕೃಷ್ಣನೇ ಇರೋದು. ಆದ್ರೆ ನಮ್ಗೆ ಕೃಷ್ಣ ಕಾಣ್ತಾ ಇಲ್ಲ. ಶುದ್ಧ ಭಕ್ತರಿಗೆ ಕೃಷ್ಣನೇ ಕಾಣೋದು. ಆದ್ರೆ ನಾವು ಶುದ್ಧ ಭಕ್ತರಿಲ್ಲ, ನಾವೀಗ ಬದ್ಧ ಆತ್ಮರು, ಪತಿತಾತ್ಮರು. ಹಾಗೆ ನಮಗೆ ಮಾಯೆ, ನಮ್ಗೆಲ್ಲ ಕೃಷ್ಣ ಬಿಟ್ಟು ಎಲ್ಲ ಕಾಣುತ್ತೆ. ಸೊ ಕೃಷ್ಣ ಹೇಳೋದು ಅದು ನಾನೇ. ಆದ್ರೆ ನಾವು ನಮ್ಮ ಒಂದು ಅಸ್ತಿತ್ವ ಈಗ ಆ ಒಂದು ಮಾಯೆ ಪ್ರಭಾವದಿಂದ ನಮ್ಗೆ ಆ ರೀತಿ ಕಾಣ್ತಾ ಇದೆ. ಅದು ನನ್ನ ಶಕ್ತಿಯೇ ಅಂತ ಕೃಷ್ಣನ್ ಇದು ಅದರ ಒಂದು ಇದು ಜ್ಞಾನವನ್ನು, ಅದರ ಒಂದು ಇದನ್ನು ಕೊಡೋದು 2ನೇ ಶ್ಲೋಕ. ಅದು ಸಂಬಂಧ ಜ್ಞಾನ, ಭಗವಂತ ಪ್ರಕೃತಿಯ ಬಗ್ಗೆ ಏನ್ ನೋಡ್ತಾ ಇದ್ರು ನಾವು ಕೃಷ್ಣ ವಿಭಿನ್ನವಾಗಿ ನೋಡ್ತಾ ಇದೀವಿ. ದೇವತೆಗಳ ಅಸ್ತಿತ್ವ ವಿಭಿನ್ನವಾಗಿ ನೋಡ್ತೇವೆ, ಈ ನಿರಾಕಾರತ್ವವನ್ನು ವಿಭಿನ್ನವಾಗಿ ನೋಡ್ತೇವೆ. ಎಲ್ಲ ವಿಭಿನ್ನವಾಗಿ ಇಲ್ಲ. ನಿರಾಕಾರ ಇದು ಕೂಡ ಭಗವಂತನ ಅವನ ದೇಹದ ಪ್ರಭೆಯೇ ಅದು. ಹಾಗೆ ಕೃಷ್ಣನ ಇದು ಎಲ್ಲವೂ ಕೂಡ ಕೃಷ್ಣ ಶಕ್ತಿ. ಅದು ಸಂಬಂಧ ಜ್ಞಾನ, ವಿಜ್ಞಾನ. 35ನೇ ಶ್ಲೋಕದಲ್ಲಿ ಮೊದಲಿಗೆ ಅವರು ಪ್ರಯೋಜನ ನೆಗೆಟಿವ್ ಇದರಲ್ಲಿ ಕೊಟ್ಟರು ಅವರು. ಹೇಗೆ ಎಲ್ಲವೂ ಕೂಡ ಭೌತಿಕ ಪ್ರಕೃತಿಯ ವಸ್ತುಗಳು ಪ್ರವೇಶಗೊಳ್ಳೋದಿಲ್ಲ, ಹಾಗೆಯೇ ನಾನು. ಆ ರೀತಿಯ ಒಂದು ದರ್ಶನ ಪಡೆಯೋದು ಅದು ಆಕ್ಚುಲಿ ಅದು ಮುಕ್ತ ಸ್ಥಿತಿಯಲ್ಲಿ ನಮಗೆ ನಮ್ಮ ಸಹಜ ಸ್ಥಿತಿ, ನಮ್ಮ ಚೇತನಾತ್ಮ ಜೀವಾತ್ಮರ ಮೂಲ ಸ್ಥಿತಿ. ಈ ಸ್ಥಿತಿಯಲ್ಲಿ ಇದ್ದೆವು ನಾವು. ಆಮೇಲೆ ವೈಕುಂಠ ಲೋಕದಲ್ಲಿ, ಗೋಲೋಕದಲ್ಲಿ ಇರುವ ಪ್ರತಿಯೊಬ್ಬ ಜೀವಿಗಳು ಆ 35ನೇ ಶ್ಲೋಕದಲ್ಲಿ ವಿವರಿಸಿದ ಪ್ರೇಮ ಭಕ್ತಿ ಹಂತದಲ್ಲಿ ಇದ್ದಾರೆ ಅವರು. ಅದು ನಮ್ಮ ಉದ್ದೇಶ, ಅದು ನಮ್ಮ ಜೀವನದ ಗುರಿ. ಮತ್ತೆ ನಾವು ಅಲ್ಲಿಗೆ ಹೋಗ್ಬೇಕು. ಮತ್ತೆ ಅದು ರಹಸ್ಯ ಅಂತ ಹೇಳಿ, ಅದು ರಹಸ್ಯ. ಜ್ಞಾನಂ ವಿಜ್ಞಾನಂ ರಹಸ್ಯ ಸರಹಸ್ಯ. ಕೊನೆಗೆ ತದಂಗಂ 36ನೇ ಶ್ಲೋಕ ನಾವು ಕೇಳಿದ್ದು. ಆ ಒಂದು ಪ್ರೇಮ ಭಕ್ತಿ ಹಂತವನ್ನು ತಲುಪ್ಬೇಕು ನಾವು. ಅದಕ್ಕೆ ತಲುಪೋದಕ್ಕೆ ನಾವು ಈಗ ಏನ್ ಮಾಡ್ಬೇಕು? ನಾವು ಸಾಧನೆ ಮಾಡ್ಬೇಕು. ಸಾಧನೆ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಸಾಧನೆ ಮಾಡ್ಬೇಕು, ಸಾಧನ. ಸೊ ನಾವೀಗ ಅಭ್ಯಾಸ ಮಾಡ್ಬೇಕು. ಅದು ಸರ್ವತ್ರ ಸರ್ವದಾ ಅಂತ ಹೇಳೋದು. ಈ ಭಕ್ತಿ ಅನ್ನೋದು ಇದು ಎಲ್ಲರೂ ಕೂಡ ಮಾಡ್ಬೋದು, ಎಲ್ಲಿ ಕೂಡ ಮಾಡ್ಬೋದು, ಯಾರು ಕೂಡ ಮಾಡ್ಬೋದು, ಯಾವಾಗೂ ಕೂಡ ಮಾಡ್ಬೋದು. ಹಾಗೆ ಶ್ರೀಲ ಪ್ರಭುಪಾದರು ಸುಮಾರು ಒಂದು ಅರ್ಧ ನಾವು ಓದಿದ್ವಿ ಭಾವಾರ್ಥ. ಹಾಗೆ ಈ 4 ಶ್ಲೋಕಗಳು ಈ ಭಗವದ್ಗೀತೆಯಲ್ಲಿ ಕೃಷ್ಣನ ಚತುಶ್ಲೋಕಿ ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ 8, 9, 10, 11 ಬರುತ್ತೆ ನಮ್ಗೆ. ಅದೇ ರೀತಿಯಲ್ಲಿ ಭಗವಂತನೇ ಹೇಳಿರೋ ಇದು ಭಾಗವತದಲ್ಲಿ ಚತುಶ್ಲೋಕಿ ಭಾಗವತ. ಧನ್ಯವಾದಗಳು. ನನ್ನ ವಾಯ್ಸ್ ಕ್ಲಿಯರ್ ಆಗಿದೆಯಾ? ಇಲ್ಲಿ ನಾನು ಇದು ಮೊಬೈಲ್ ಇಂದ ಮಾಡ್ತಾ ಇದ್ದೀನಿ. ಕ್ಲಿಯರ್ ಆಗಿದೆ. ಮಧ್ಯೆ ಸೌಂಡ್ ಬರ್ತದೆ, ಸಮ್ ಡಿಸ್ಟರ್ಬಿಂಗ್ ಇದೆ ಅಲ್ಲಿ. ಡಿಸ್ಟರ್ಬಿಂಗ್ ಇದೆಯಾ? ಅದೇ ಸೌಂಡ್ ಬರ್ತದೆ, ಕ್ವಿಕ್ ಕ್ವಿಕ್ ಅಂತ ಬರ್ತದೆ. ಯಾರದ್ದು ಗೊತ್ತಿಲ್ಲ. ಬೇರೆ ಬರದ್ದು ಪ್ರಭುಜಿ. ಅಲ್ಲ, ಇಲ್ಲಿ ಯಾರು ಇಲ್ಲ ಈಗ. ಕ್ಲಿಯರ್ ಇದೆ. ಇದು ಬೆಟರಾ? ಇಲ್ಲ, ಸ್ಕ್ರೀಚಿಂಗ್ ಸೌಂಡ್. ಎಕೋ ಆಗ್ತಾ ಇದೆ ಪ್ರಭುಜಿ. ಎಕೋ ಆಗಿದೆ ಈಗ ನೋಡಿ ಮಾತಾಜಿ. ಈಗ ಪರವಾಗಿಲ್ಲ. ಈಗ ಕ್ಲಿಯರ್. ಈಗ ಕ್ಲಿಯರ್. ಎಸ್, ಈಗ ಕ್ಲಿಯರ್. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏತನ್ಮತಂ ಸಮಾಧಿಷ್ಠಾ ಪರಮೇಣ ಸಮಾಧಿನಾ ಭವಾನ್ ಕಲ್ಪ ವಿಕಲ್ಪೇಶು ನಾಭಿಮುಹ್ಯತಿ ಕರ್ಹಿಚಿತ್. 37ನೇ ಶ್ಲೋಕ ಇಂದ ಚತುಶ್ಲೋಕಿ ಭಗವಂತನ ಹೇಳಿದ್ಮೇಲೆ, ಹೇ ಬ್ರಹ್ಮನೇ, ಚಿತ್ತೈಕಾಗ್ರತೆಯಿಂದ ಈ ಸಿದ್ಧಾಂತವನ್ನು ಅನುಸರಿಸು. ಯಾವ ಗರ್ವವು ಭಾಗಶಃ ಪ್ರಳಯದಲ್ಲಾಗಲಿ ಅಥವಾ ಅಂತಿಮ ಪ್ರಳಯದಲ್ಲಾಗಲಿ ನಿನ್ನನ್ನು ಪ್ರಕ್ಷುಬ್ಧಗೊಳಿಸುವುದಿಲ್ಲ. ಭಾವಾರ್ಥ ಶ್ರೀಲ ಪ್ರಭುಪಾದ ಜಯವಾಗಲಿ. ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ದೇವೋತ್ತಮ ಪುರುಷ ಭಗವಾನ್ ಶ್ರೀಕೃಷ್ಣನು 4 ಶ್ಲೋಕಗಳಲ್ಲಿ, ಅಂದರೆ
ಅಹಂ ಸರ್ವಸ್ಯ ಪ್ರಭವಃ ಇತ್ಯಾದಿ ಶ್ಲೋಕಗಳಲ್ಲಿ ಇಡೀ ಗ್ರಂಥದ ಸಾರಾಂಶವನ್ನು ತಿಳಿಸಿರುವಂತೆ ಸಂಪೂರ್ಣ ಶ್ರೀಮದ್ ಭಾಗವತದ ಸಾರಾಂಶವು ಅಹಂ ಏವಾಸಂ ಏವಾಗ್ರೇ ಇತ್ಯಾದಿ 4 ಶ್ಲೋಕಗಳಲ್ಲಿ ಅಡಗಿದೆ. ಹೀಗೆ ಅತ್ಯಂತ ಮಹತ್ವದ ಭಾಗವತ ಸಿದ್ಧಾಂತದ ರಹಸ್ಯ ಉದ್ದೇಶವನ್ನು ಶ್ರೀಮದ್ ಭಾಗವತದ ಮೂಲ ವಕ್ತಾರನು ಮತ್ತು ಭಗವದ್ಗೀತೆಯ ಮೂಲ ವಕ್ತಾರನು ಆದ ದೇವೋತ್ತಮ ಪುರುಷ ಶ್ರೀಕೃಷ್ಣನು ಶ್ರೀಮದ್ ಭಾಗವತದಲ್ಲಿ ವಿವರಿಸಿದ್ದಾನೆ. ಈ 4 ಶ್ಲೋಕಗಳ ತಪ್ಪು ಅರ್ಥ ವಿವರಣೆ ನೀಡಲು ಅನೇಕ ವ್ಯಾಕರಣಿಗಳು, ಭಕ್ತರಲ್ಲದ ಐಹಿಕವಾದಿಗಳು ಪ್ರಯತ್ನಿಸಿದ್ದಾರೆ. ಆದರೆ ಸ್ವಯಂ ಭಗವಂತನೇ ತಾನು ಉಪದೇಶಿಸಿದ ನಿಶ್ಚಿತ ಸಿದ್ಧಾಂತದಿಂದ ವಿಚಲಿತನಾಗದಂತೆ ಬ್ರಹ್ಮನಿಗೆ ಬೋಧೆ ಮಾಡಿದನು. ಭಗವಂತನು 4 ಶ್ಲೋಕಗಳಲ್ಲಿ ಶ್ರೀಮದ್ ಭಾಗವತದ ಸಾರವನ್ನು ಬೋಧಿಸಿದನು. ನಿರಾಕಾರವಾದಿಗಳು ಶಬ್ದಗಳ ಜಾಲದಿಂದ ಒಡ್ಡುವ ಅಹಂ ಪದದ ತಪ್ಪು ವ್ಯಾಖ್ಯೆಯು ಶ್ರೀಮದ್ ಭಾಗವತದ ಕಟ್ಟಾ ಅನುಯಾಯಿಗಳ ಚಿತ್ತವನ್ನು ಕಲಕಬಾರದು. ಶ್ರೀಮದ್ ಭಾಗವತವು ದೇವೋತ್ತಮ ಪುರುಷನ ಹಾಗೂ ಅವನ ಪರಿಶುದ್ಧ ಭಕ್ತರ ಪಠ್ಯವಾಗಿದೆ. ಆ ಭಕ್ತರು ಭಾಗವತರೆಂದೇ ಖ್ಯಾತರು. ಬೇರೆ ಯಾರಿಗೂ ಭಕ್ತಿಯುತ ಸೇವೆಯ ಈ ಆಪ್ತ ಸಾಹಿತ್ಯದೊಳಗೆ ಪ್ರವೇಶವಿಲ್ಲ. ಆದರೆ ದುರದೃಷ್ಟವಾತ್ ದೇವೋತ್ತಮ ಪರಮ ಪುರುಷನೊಂದಿಗೆ ಸಂಬಂಧವಿಲ್ಲದ ನಿರಾಕಾರವಾದಿಗಳು ಕೆಲವೊಮ್ಮೆ ವ್ಯಾಕರಣ ಮತ್ತು ಶುಷ್ಕ ಊಹಾಪೋಹಗಳ ತಮ್ಮ ಅಲ್ಪ ಜ್ಞಾನದಿಂದ ಶ್ರೀಮದ್ ಭಾಗವತವನ್ನು ತಪ್ಪಾಗಿ ಅರ್ಥೈಸಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಯಾರೊಬ್ಬರು ವ್ಯಾಕರಣಿಗಳೆಂದು ಹೇಳಿಕೊಳ್ಳುವಂತಹ ಅಥವಾ ಬೇರೆ ಯಾರೇ ಮಂದಮತಿಗಳ ತೀರ್ಮಾನಗಳಿಂದ ದಾರಿ ತಪ್ಪದೆ ಪರಂಪರಾ ಪದ್ಧತಿಯಿಂದ ದೃಢಮನಸ್ಕರಾಗಬೇಕೆಂದು ಭಗವಂತನು ಬ್ರಹ್ಮನಿಗೆ ಮತ್ತು ಬ್ರಹ್ಮನ ಮೂಲಕ ಬ್ರಹ್ಮ ಪರಂಪರೆಯ ಭಾವಿ ಭಗವದ್ಭಕ್ತರಿಗೆ ಎಚ್ಚರಿಕೆ ನೀಡಿದ್ದಾನೆ. ಲೌಕಿಕ ಜ್ಞಾನ ಬಲದಿಂದ ಯಾರು ಹೊಸ ಅರ್ಥ ವಿವರಣೆ ನೀಡಲು ಪ್ರಯತ್ನಿಸಬಾರದು. ಸದ್ಗುರು ಎಲ್ಲ ಅಧಿಕೃತ ವೇದ ಸಾಹಿತ್ಯದ ಹಿನ್ನೆಲೆಯಲ್ಲಿ ಶಿಷ್ಯನಿಗೆ ಯೋಗ್ಯ ಮಾರ್ಗದರ್ಶನ ನೀಡಲು ಸಮರ್ಥನು. ವಿದ್ಯಾರ್ಥಿಯನ್ನು ದಿಗ್ಭ್ರಾಂತಗೊಳಿಸಲು ಅವನು ಶಬ್ದಗಳ ಜಾಲ ಹೂಡುವುದಿಲ್ಲ. ಸದ್ಗುರುವು ತಮ್ಮ ಸ್ವದೃಷ್ಟಾಂತದಿಂದ ಶಿಷ್ಯನಿಗೆ ಭಕ್ತಿ ಸೇವೆಯ ತತ್ವಗಳನ್ನು ಬೋಧಿಸುತ್ತಾನೆ. ವ್ಯಕ್ತಿಗತವಾಗಿ ಸೇವೆ ಸಲ್ಲಿಸದೆ ನಿರಾಕಾರವಾದಿಗಳು ಹಾಗೂ ಊಹಾತ್ಮಕ ಚಿಂತಕರಂತೆ ಜನ್ಮ ಜನ್ಮಾಂತರಗಳಲ್ಲೂ ಅಂತಿಮ ನಿರ್ಣಯಕ್ಕೆ ಬರುವುದು ಅಸಾಧ್ಯ. ಸದ್ಗುರುಗಳ ಉಪದೇಶಗಳನ್ನು ಅನುಸರಿಸಿ ಅಪೌರುಷೇಯ ಧರ್ಮಗ್ರಂಥಗಳ ಮತ್ತು ತತ್ವಜ್ಞಾನಗಳ ಸಂಯೋಗದಿಂದ ಶಿಷ್ಯನು ಸಂಪೂರ್ಣ ಜ್ಞಾನದ ಹಂತಕ್ಕೆ ಏರುತ್ತಾನೆ. ಅದು ಐಹಿಕ ಇಂದ್ರಿಯ ತೃಪ್ತಿಯ ಜಗತ್ತಿನಿಂದ ಬಿಡುಗಡೆ ಮಾಡುವ ಬೆಳವಣಿಗೆಯಿಂದ ವ್ಯಕ್ತಗೊಳ್ಳುತ್ತದೆ. ಯಾರೊಬ್ಬರು ಇಂದ್ರಿಯ ತೃಪ್ತಿಯ ಜಗತ್ತಿನಿಂದ ಬಿಡುಗಡೆ ಪಡೆಯಬಹುದೆಂಬುದು ಲೌಕಿಕ ಜಂಜಾಟಗಳಲ್ಲಿ ತೊಡಗಿರುವವರಿಗೆ ಆಶ್ಚರ್ಯದ ವಿಷಯವಾಗಿದೆ. ಹೀಗಾಗಿ ದೈವ ಸಾಕ್ಷಾತ್ಕಾರದಲ್ಲಿ ಸ್ಥಿತನಾಗುವ ಯಾವುದೇ ಪ್ರಯತ್ನವು ಅಂತಹವರಿಗೆ ನಿಗೂಢ ಯೋಗ ರಹಸ್ಯದಂತೆ ತೋರುತ್ತದೆ. ಇಂದ್ರಿಯ ಸುಖದ ಜಗತ್ತಿನಿಂದ ಬಿಡುಗಡೆ ಪಡೆಯುವುದನ್ನು ಸಾಕ್ಷಾತ್ಕಾರದ ಬ್ರಹ್ಮಭೂತ ಹಂತ ಎಂದು ಕರೆಯಲಾಗಿದೆ. ದಿವ್ಯ ಭಕ್ತಿ ಸೇವೆಯ ಪರಾಭಕ್ತಿ ಪೂರ್ವಭಾವಿ ಹಂತದ ಜೀವನದಲ್ಲಿ ಬ್ರಹ್ಮಭೂತ ಹಂತವನ್ನು ಆತ್ಮಾರಾಮ ಹಂತ ಎಂದೂ ಕರೆಯಲಾಗಿದೆ. ಈ ಹಂತದಲ್ಲಿ ಯಾರೇ ಆದರೂ ಸಂಪೂರ್ಣವಾಗಿ ಆತ್ಮತೃಪ್ತರಾಗುತ್ತಾರೆ. ಅವರು ಇಂದ್ರಿಯ ಭೋಗದ ಬೆನ್ನು ಹತ್ತುವುದಿಲ್ಲ. ಪರಿಪೂರ್ಣ ತೃಪ್ತಿಯ ಈ ಹಂತವು ದೇವೋತ್ತಮ ಪುರುಷನ ದಿವ್ಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸೂಕ್ತವಾದ ಸಂದರ್ಭ. ಶ್ರೀಮದ್ ಭಾಗವತವು ಇದನ್ನು ಸಮರ್ಥಿಸುತ್ತದೆ. ಏವಂ ಪ್ರಸನ್ನ ಮನಸೋ ಭಗವತ್ ಭಕ್ತಿ ಯೋಗತಃ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಹೀಗೆ ಭಕ್ತಿ ಸೇವೆಯ ಫಲವಾಗಿ ಇಂದ್ರಿಯ ಭೋಗ ಜಗತ್ತಿನಿಂದ ಬಿಡುಗಡೆ ಹೊಂದುವ ಮೂಲಕ ಸಂಪೂರ್ಣ ತೃಪ್ತನಾದ ಜೀವನ ವ್ಯಕ್ತವಾಗುತ್ತದೆ. ಮುಕ್ತ ಸ್ಥಿತಿಯ ಈ ಹಂತದಲ್ಲಿ ಯಾರೇ ಆದರೂ ಭಗವದ್ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಸಂಪೂರ್ಣ ತೃಪ್ತಿ ಮತ್ತು ಇಂದ್ರಿಯ ಜಗತ್ತಿನಿಂದ ಬಿಡುಗಡೆ ಹೊಂದಿದ ಈ ಹಂತದಲ್ಲಿ ಯಾರೊಬ್ಬರೂ ಭಗವದ್ ವಿಜ್ಞಾನದ ರಹಸ್ಯವನ್ನೂ ಅದರ ಎಲ್ಲ ಗೋಪ್ಯ ಗಹನತೆಗಳೊಂದಿಗೆ ಅರಿಯಬಹುದೇ ಹೊರತು ವ್ಯಾಕರಣ ಅಥವಾ ಶೈಕ್ಷಣಿಕ ಊಹಾಪೋಹಗಳಿಂದಲ್ಲ. ಬ್ರಹ್ಮನು ಅಂತಹ ಜ್ಞಾನ ಸ್ವೀಕಾರಕ್ಕೆ ಅಗತ್ಯವಾದ ಅರ್ಹತೆಯನ್ನು ಗಳಿಸಿದ್ದರಿಂದ ಭಗವಂತನು ಶ್ರೀಮದ್ ಭಾಗವತದ ಉದ್ದೇಶವನ್ನು ಅವನಿಗೆ ಸಂತೋಷದಿಂದ ಉಪದೇಶಿಸಿದನು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಇಂದ್ರಿಯ ತೃಪ್ತಿಯ ಜಗತ್ತಿನಿಂದ ಬಿಡುಗಡೆ ಹೊಂದಿದ ಯಾವುದೇ ಭಕ್ತನಿಗೆ ಭಗವಂತನಿಂದ ಈ ನೇರ ಉಪದೇಶ ಸಾಧ್ಯ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಪ್ರಯಾಂತಿತೆ. ಭಗವಂತನ ದಿವ್ಯ ಪ್ರೇಮ ಪ್ರೀತಿಪೂರ್ವಕಂ ಸೇವೆಯಲ್ಲಿ ಸತತವಾಗಿ ನಿರತರಾದ ಭಕ್ತರಿಗೆ ಭಗವಂತನು ಭಕ್ತರ ಮೇಲಿನ ತನ್ನ ನಿರ್ವ್ಯಾಜ ಕರುಣೆಯಿಂದ ಸಾಕ್ಷಾತ್ತಾಗಿ ಉಪದೇಶ ನೀಡುತ್ತಾನೆ. ಅದರಿಂದ ಭಕ್ತನು ಭಗವದ್ಧಾಮಕ್ಕೆ ಹಿಂದಿರುವ ಮಾರ್ಗದಲ್ಲಿ ಯಥಾರ್ಥವಾಗಿ ಪ್ರಗತಿ ಸಾಧಿಸುತ್ತಾನೆ. ಆದ್ದರಿಂದ ಯಾರೊಬ್ಬರು
ಶ್ರೀಮದ್ ಭಾಗವತದ ಈ 4 ಶ್ಲೋಕಗಳನ್ನು ಮಾನಸಿಕ ಊಹಾತ್ಮಕ ಚಿಂತನೆಗಳಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬಾರದು. ಅದರ ಬದಲು ದೇವೋತ್ತಮ ಪರಮ ಪುರುಷನ ಸಾಕ್ಷಾತ್ಕಾರದಿಂದ ಬ್ರಹ್ಮನು ಕಂಡ ಮತ್ತು ಅನುಭವಿಸಿದ ವೈಕುಂಠ ಧಾಮದ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳಬಹುದು. ಅಂತಹ ವೈಕುಂಠ ಸಾಕ್ಷಾತ್ಕಾರವು ಭಕ್ತಿ ಸೇವೆಯ ಫಲವಾಗಿ ದಿವ್ಯ ಸ್ಥಿತಿಯಲ್ಲಿ ಉಪಸ್ಥಿತನಾದ ಯಾವೊಬ್ಬ ಭಕ್ತನಿಗೂ ಸಾಧ್ಯ. ಗೋಪಾಲ ತಾಪನಿ ಉಪನಿಷತ್ತಿನಲ್ಲಿ ಗೋಪವೇಶೋ ಮೇ ಪುರುಷ ಪುರಸ್ತಾದಾವಿ ಬಭೂವ ಪುರಸ್ತಾದಾವಿ ಬಭೂವ ಎಂದು ಹೇಳಲಾಗಿದೆ. ಭಗವಂತನು ಬ್ರಹ್ಮನ ಮುಂದೆ ಗೋಪಾಲಕನಾಗಿ ಕಾಣಿಸಿಕೊಂಡನು. ಅಂದರೆ ಮೂಲ ದೇವೋತ್ತಮ ಪರಮ ಪುರುಷ ಭಗವಂತ ಶ್ರೀಕೃಷ್ಣನು ಗೋವಿಂದನಾಗಿ ಕಾಣಿಸಿಕೊಂಡನು. ಅನಂತರ ಬ್ರಹ್ಮನು ತನ್ನ ಬ್ರಹ್ಮ ಸಂಹಿತೆ 5:29 ಅದನ್ನು ವಿವರಿಸಿದ್ದಾನೆ. ಚಿಂತಾಮಣಿ ಪ್ರಕರ ಸತ್ಮ ಸುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭಿರಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದನಾದಿ ಪುರುಷಂ ತಮಹಂ ಭಜಾಮಿ. ಬ್ರಹ್ಮನು ಗೋಲೋಕ ವೃಂದಾವನವೆಂಬ ಅತ್ಯುನ್ನತ ವೈಕುಂಠ ಲೋಕದಲ್ಲಿರುವ ಮೂಲ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನು ಪೂಜಿಸಲು ಇಚ್ಛಿಸುತ್ತಾನೆ. ಶ್ರೀಕೃಷ್ಣನು ಇಲ್ಲಿ ಗೋಪಾಲ ಬಾಲಕನಾಗಿ ಸುರಭಿ ಗೋವುಗಳ ಪಾಲನೆಯಲ್ಲಿ ನಿರತನಾಗಿದ್ದು ನೂರಾರು ಸಹಸ್ರಾರು ಲಕ್ಷ್ಮಿಯರು ಗೋಪಿಯರು ಪ್ರೀತಿ ಗೌರವಗಳಿಂದ ಅವನ ಸೇವೆ ಮಾಡುತ್ತಿದ್ದಾರೆ. ಆದ್ದರಿಂದ ಭಗವಾನ್ ಶ್ರೀಕೃಷ್ಣನು ಪರಮಪ್ರಭುವಿನ ಮೂಲ ರೂಪ, ಕೃಷ್ಣಸ್ತು ಭಗವಾನ್ ಸ್ವಯಂ. ಇದು ಈ ಉಪದೇಶದಿಂದ ಸ್ಪಷ್ಟವಾಗಿದೆ. ದೇವೋತ್ತಮ ಪರಮಪುರುಷನು ಭಗವಾನ್ ಶ್ರೀಕೃಷ್ಣನೇ ಹೊರತು ಸಾಕ್ಷಾತ್ ನಾರಾಯಣ ಅಥವಾ ಪುರುಷಾವತಾರಗಳಲ್ಲ. ಅವೆಲ್ಲ ಅನಂತರದ ಅವತಾರಗಳು. ಆದ್ದರಿಂದ ಶ್ರೀಮದ್ ಭಾಗವತವೆಂದರೆ ಪರಮ ದೇವೋತ್ತಮ ಪುರುಷ ಶ್ರೀಕೃಷ್ಣನ ಪ್ರಜ್ಞೆ ಮತ್ತು ಶ್ರೀಮದ್ ಭಾಗವತವು ಭಗವದ್ಗೀತೆಯಂತೆ ಶ್ರೀಕೃಷ್ಣನ ಶಾಬ್ದಿಕ ಪ್ರತಿನಿಧಿ. ಇದರ ತಾತ್ಪರ್ಯವೆಂದರೆ ಶ್ರೀಮದ್ ಭಾಗವತವು ಭಗವಂತ ಮತ್ತು ಅವನ ಧಾಮಗಳ ಪರಿಪೂರ್ಣ ಸಾಕ್ಷಾತ್ಕಾರವಿರುವ ಭಗವದ್ ವಿಜ್ಞಾನವಾಗಿದೆ. ಸೊ ಈ 4 ಚತುಶ್ಲೋಕ ಭಾಗವತದಾದ್ಮೇಲೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಸದಾ ಕಾಲದಲ್ಲಿ ಬ್ರಹ್ಮದೇವರಿಗೆ ಭಗವಂತನ ಹೇಳ್ತಾ ಇರೋದು, ಸದಾ ಕಾಲದಲ್ಲಿ ನೀನು ನನ್ನ ಬಗ್ಗೆ ಈ ಒಂದು ಸಮಾಧಿ ಸ್ಥಿತಿಯಲ್ಲಿ ನೀನು ನಿಂತರೆ ನಿನಗೆ ಯಾವ ಒಂದು ಅಹಂಕಾರ ಬರೋದಿಲ್ಲ. ಹೇ ಬ್ರಹ್ಮನೇ, ಚಿತ್ತೈಕಾಗ್ರತೆಯಿಂದ ಈ ಸಿದ್ಧಾಂತವನ್ನು ಅನುಸರಿಸು. ಯಾವ ಗರ್ವವೂ ಭಾಗಶಃ ಪ್ರಳಯದಲ್ಲಾಗಲಿ ಅಥವಾ ಅಂತಿಮ ಪ್ರಳಯದಲ್ಲಾಗಲಿ ನಿನ್ನನ್ನು ಪ್ರಕ್ಷುಬ್ಧಗೊಳಿಸುವುದಿಲ್ಲ. ಏತನ್ಮತಂ ಸಮಾಧಿಷ್ಠ ಪರಮೇಣ ಸಮಾಧಿನ ಭವಾನ್ ಕಲ್ಪ ವಿಕಲ್ಪೇಶು ನ ವಿಮುಹ್ಯತಿ ಕರ್ಹಿಚಿತ್ ನ ವಿಮುಹ್ಯತಿ. ಸೊ ಬ್ರಹ್ಮದೇವರು ಕೇಳ್ಕೊಂಡಿದ್ರು ಭಗವಂತನಿಗೆ ಈ ಚತುಶ್ಲೋಕವನ್ನು ಭಗವಂತನ ಹೇಳೋ ಮುಂಚೆ ಅವರ ಒಂದು ಪ್ರಶ್ನೆ ಇತ್ತು, ಭಗವಂತನೇ, ನಾನು ನಿನ್ನ ಸೇವೆಯಲ್ಲಿ ನಿರತನಾಗಿರುತ್ತೇನೆ, ಆದರೆ ನನಗೆ ಈ ನಿನ್ನ ಸೇವೆಯಲ್ಲಿ ನಿರತನಾದಾಗ ನನಗೆ ನೀನೇ ಕಾರಣಕರ್ತ, ನೀನೇ ಎಲ್ಲವನ್ನು ನಡೆಸಿಕೊಡೋದು ಅಂತ ನನಗೆ ಒಂದು ಆ ಸಾಕ್ಷಾತ್ಕಾರ, ಅದರ ಒಂದು ದರ್ಶನ, ಅದರ ಒಂದು ದೃಷ್ಟಿ ನನಗೆ ಸದಾ ಇರಲಿ. ಇಲ್ಲಾಂದ್ರೆ ನಾವಿವಾಗಲೂ ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಏನೋ ಸ್ವಲ್ಪ ಒಂದು ಚಟುವಟಿಕೆ ಏನು ನಮ್ಮ ಮೂಲಕ ಆದ್ರೆ ನಾವು ಅನ್ಕೊಂಡ್ಬಿಡ್ತೇವೆ ಇದು ನಾನ್ ಮಾಡಿದೆ. ಬ್ರಹ್ಮದೇವರು ಇಷ್ಟೊಂದು ಮಹತ್ತರ ಕಾರ್ಯ, ಭಗವಂತನ ಪರವಾಗಿ ಈ ಜಗತ್ತನ್ನು ಸೃಷ್ಟಿಕರ್ತನು ಅವರು, ಇದರ ಹೊಣೆಗಾರಿಕೆ ವಹಿಸಿದ್ದಾರೆ ಅವರು. ಸೊ ಅವರು ಭಗವಂತನಿಗೆ ಪ್ರಾರ್ಥನೆ, ದಯವಿಟ್ಟು ನನಗೆ ಒಂದು ಅಹಂಕಾರನ ಒಂದು ಗರ್ವದಿಂದ ನನಗೆ ನಾನ್ ಮಾಡಿದೆ ಅಂತ ಬರಬಾರದು ನನಗೆ. ಸೊ ಹಾಗೆ ಭಗವಂತನಿಗೆ ಹೇಳ್ತಾ ಇದ್ದಾನೆ, ಹೌದು ನಿನಗೆ ನಾನು ಆಶೀರ್ವದಿಸ್ತೇನೆ. ಸೊ ಯಾವುದು ಆಶೀರ್ವದಿಸಿ ಸದಾ ಕಾಲದಲ್ಲಿ ನೀನು ಸಮಾಧಿ ಸ್ಥಿತಿಯನ್ನು ನನ್ನ ಇದರಲ್ಲಿ ನಿಲ್ಲುವೆ ನೀನು ಅಂತ ಹೇಳ್ತಾರೆ, ಮಾಡು ಇರ್ತೆ ಅಂತ ಹೇಳ್ತಾರೆ. ಆಮೇಲೆ ಮಾಡ್ತಾರೆ ಬ್ರಹ್ಮದೇವರು. ಸದಾ ಭಗವಂತನ ಮೇಲೆ ಅವರ ಆಲೋಚನೆ, ಅವರ ಚಿಂತನೆ, ಅವರ ಮನಸ್ಸು ಕಂಪ್ಲೀಟ್ ಅದರಲ್ಲೇ ಭಕ್ತಿ ಮಾರ್ಗದಲ್ಲಿ ಅವರು ಮಗ್ನರಾಗಿರೋರು. ಸೊ ಬ್ರಹ್ಮದೇವರ ಸ್ಥಿತಿ ಹಾಗೆ. ಸೊ ಇದರಲ್ಲಿ ಶ್ರೀಲ ಪ್ರಭುಪಾದರು ಮತ್ತೆ ನಮಗೆ ಹಿಂದೆ 4 ಶ್ಲೋಕಗಳ ಸಾರವನ್ನು ಕೊಡ್ತಾ, ಇದು ಭಕ್ತಿ ಮಾರ್ಗದಿಂದ ಕೇವಲ ನಾವು ಭಗವಂತನನ್ನು ಪಡಿಬೇಕಾಗತ್ತೆ, ಭಗವಂತನ ಪಡಿಲಿಕ್ಕಾಗತ್ತೆ. ಮತ್ತೆ ನಿಜವಾದ ಸಾಕ್ಷಾತ್ಕಾರ, ಈ ವೈರಾಗ್ಯ, ಈ ಭೌತಿಕ ಜಗತ್ತಿನ ಈ ಮಾಯಾ ಇದರಿಂದ ನಾವು ಇಂದ್ರಿಯ ಸುಖದ ಇದರಿಂದ ಹೊರಗಾಗಕ್ಕೆ ಸಾಧ್ಯ. ಸೊ ಇಂದ್ರಿಯ ಸುಖದಲ್ಲಿ ನಾವು ತನ್ಮಯರಾಗಿರೋ ಸಮಯವರೆಗೂ ನಮಗೆ ಈ ಭಗವಂತನ ಇದು ಸ್ಮರಣೆ, ಭಗವಂತನ ಇದು ನಮಗೆ ಅದು ನಿಲ್ಲೋದಿಲ್ಲ, ಅದು ಮರ್ತೋಗ್ಬಿಡುತ್ತೆ, ನಮ್ಗೆ ನೆನಪಿರೋದಿಲ್ಲ ನಮ್ಗೆ. ಸೊ ಕ್ಷಣಕ್ಕೆ ಸಹಜವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಆತ್ಮತೃಪ್ತಿ ಹಂತಕ್ಕೆ ಮೊದಲು ಬರ್ಬೇಕು. ಆತ್ಮತೃಪ್ತಿ ಅಂದ್ರೆ ಆತ್ಮರಾಮ ಸ್ಥಿತಿ, ಬ್ರಹ್ಮಭೂತ ಸ್ಥಿತಿ, ಅದಕ್ಕೆ ಬಂದಾಗ ಅವಾಗ ನಮಗೆ ಇಂದ್ರಿಯಗಳು, ಇಂದ್ರಿಯ ವಸ್ತುಗಳ ಆಕರ್ಷಣೆ,
ಭೌತಿಕವಾದ ಎಲ್ಲ ಬಂಧನದಿಂದ ನಾವು ಮುಕ್ತರಾಗ್ತೇವೆ. ಸೊ ಅದು ಆ ಸ್ಥಿತಿ ಅದು ಯಾವಾಗ ಹೇಗೆ ಆಗುತ್ತೆ, ಅದು ಕೃಷ್ಣನ ಕೃಪೆಯಿಂದ, ಕೃಷ್ಣನ ಒಂದು ಆ ಅನುಗ್ರಹದಿಂದ ಆ ದಿವ್ಯ ಆನಂದವನ್ನು ಅನುಭವಿಸಿದಾಗ ನಾವು ಸಂಪೂರ್ಣ ನಾವು ಆಗ ನಮಗೆ ಯಾವ ಒಂದು ಇದಿಲ್ಲ, ಶೋಕ ಲೋಭ ಏನು ನ ಶೋಚತಿ ನ ಕಾಂಕ್ಷತಿ. ಸೊ ಇನ್ನು ಬೇಕು ಏನು ನಾವು ಕಳ್ಕೊಂಡಿದೀವಿ, ಇದು ನಮ್ಮ ಭೌತಿಕ ಸ್ಥಿತಿ, ನಮಗೆ ಇದು ಬೇಕು, ನಮಗೆ ಇದಿಲ್ಲ ಇದೊಂದಿದ್ರೆ ಚೆನ್ನಾಗಿರುತ್ತೆ, ನಾನು ಅದಕ್ಕೆ ಕಳ್ಕೊಂಡ್ಬಿಟ್ಟೆ. ಸೊ ಇದು ನಮ್ಮ ಒಂದು ರೋಗ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಆ ಹಂತಕ್ಕೆ ನಾವು ಬರ್ಬೇಕು. ನಾವು ಭಗವಂತ ಅನುಗ್ರಹದಿಂದ ಭಕ್ತಿ ಮಾರ್ಗ ನಾವು ಅಭ್ಯಾಸದಿಂದ ಅದಕ್ಕೆ ತಲುಪಿದ್ಮೇಲೆ ಆಮೇಲೆ ನಮಗೆ ಭೌತಿಕದಿಂದ ವೈರಾಗ್ಯನೂ ಬರುತ್ತೆ. ಹಾಗೆಯೇ ಈ ಭಗವಂತನ ಜ್ಞಾನ ನಮ್ಮಲ್ಲಿ ಹಾಗೆ ಜಾಗೃತವಾಗಿ ಆ ಸಾಕ್ಷಾತ್ಕಾರ ಉಳಿಯುತ್ತೆ. ಸೊ ಆಗ ನಮಗೆ ಇಲ್ಲಿ ಏನು ಬ್ರಹ್ಮದೇವರು ತಲುಪಿದ್ದಾರೆ ಆ ಹಂತದಲ್ಲಿ ನಾವು ಭಗವಂತನ ಇದನ್ನು ದರ್ಶನವನ್ನು, ಭಗವಂತನ ಸಾಕ್ಷಾತ್ ಜ್ಞಾನವನ್ನು ಆ ಪ್ರೇಮದ ಭಕ್ತಿ ಹಂತದಲ್ಲಿದ್ದಾಗ ಆಗ ನಮಗೆ ಈ ರೀತಿ ರಕ್ಷಣೆ ಭಗವಂತನಿಂದ ನಮ್ಮ ನಿಜ ಸ್ವರೂಪ. ಸೊ ಇದು ಕೇವಲ ಭಕ್ತಿ ಮಾರ್ಗದಿಂದ ಸಾಧ್ಯ ಆಗುತ್ತೆ, ಬೇರೆ ಯಾವುದರಿಂದನೂ ಆಗೋದಿಲ್ಲ. ಯಾಕಂದ್ರೆ ಭಾಗವತದಲ್ಲಿ ಇನ್ನೊಂದ್ ಕಡೆ ಹೇಳಿದ್ದು, ಆರೂಯ ಕೃಚ್ಛ್ರೇಣ ಪರಂ ಪದಂ ಪತಂತಿ ಅದಹ. ಬೇರೆ ಮಾರ್ಗದಲ್ಲಿ ಅವರು ನಿರಾಕಾರವಾದಿಗಳು ಅವ್ರು ಧ್ಯಾನ ಮಾಡಿದ್ರು ಕೂಡ, ಅವರು ಆ ಹಂತಕ್ಕೆ ತಲುಪಿದ್ರು ಕೂಡ ಒಂದು ಸಮಯಕ್ಕೆ ಅವರು ಅಲ್ಲಿಂದ ಪತನಗೊಳ್ತಾರೆ. ಅನಾದೃತ ಯುಷ್ಮದಂಗ್ರಯ, ನಿನ್ನ ಪಾದಕಮಲಗಳನ್ನು ಅವರು ಗುರುತಿಸದೆ ಅವರು ಪತನರಾಗ್ತಾರೆ ಅಂತ. ಅದು ಬ್ರಹ್ಮದೇವರ ಮಾತೆ. ಮುಂದೆ ಬ್ರಹ್ಮದೇವರು ವಿಮೋಹನ ಲೀಲೆ ನಂತರ ಭಗವಂತನೇ ಪ್ರಾರ್ಥನೆ ಮಾಡೋದು, ಅಲ್ಲಿ ಹೇಳ್ತಾರೆ ಅವ್ರು ಖಂಡಿತವಾಗಿ ಅವ್ರು ಪತನಗೊಳ್ತಾರೆ. ಸೊ ನಿಜವಾದ ಮುಕ್ತಿ, 5 ಮುಕ್ತಿಗಳು ನಾವು ನೋಡಿದ್ದು ಕೇಳಿದ್ದು, ಅದರಲ್ಲಿ ಅದು ತಾತ್ಕಾಲಿಕ ಮುಕ್ತಿ ಅಂತ ಹೇಳ್ಬೋದು. ಅದು ನಿಜವಾದ ಮುಕ್ತಿ ಅಲ್ಲ, ಸಾಯುಜ್ಯ ಮುಕ್ತಿ. ನಿಜವಾದ ಮುಕ್ತಿ ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾರ್ಷ್ಟಿ. ಅದು ಕೇವಲ ಭಕ್ತಿ ಮಾರ್ಗದಿಂದಲೇ ಅದು ಪಡೆಯುವಂಥದ್ದು, ಬೇರೆ ಯಾವ ಮಾರ್ಗದಿಂದಲೂ ಸಾಧ್ಯ ಇಲ್ಲ. ಅದು ಇನ್ನೊಂದು ಇಲ್ಲಿ ವಿಷಯ ಪ್ರಭುಪಾದರು ಹೇಳ್ತಾ ಇರೋದು, ಇಲ್ಲಿ ಭಗವಂತ ನಾರಾಯಣ ಸ್ವರೂಪದಲ್ಲಿ ಕಾಣಿಸ್ಕೊಂಡಂತ ಭಾಗವತ ಹೇಳ್ತಾ ಇದೆ, ಅದು ಕರೆಕ್ಟು. ಅದು ಜೊತೆಗೆ ಭಗವಂತನು ತನ್ನ ಮೂಲ ರೂಪವಾದ ಕೃಷ್ಣನ ರೂಪ ಕೂಡ ತೋರಿಸಿದ ಅನ್ನೋದಕ್ಕೆ ಅವರು ಗೋಪಾಲ ತಾಪನಿ ಉಪನಿಷತ್ತಿನಿಂದ ಶಿಲ ಪ್ರಭುಪಾದ ರೆಫರೆನ್ಸ್ ಇದು ಆಚಾರ್ಯರು ಹೇಳ್ತಾರೆ. ಹಾಗೆ ಇದು ನಾವಿಲ್ಲಿ ನೋಡ್ತೇವೆ ಮುಂದೆ ಗೋಪಾಲ ತಾಪನಿ ಉಪನಿಷತ್ನಲ್ಲಿ. ಇದು ಶ್ರುತಿ ಒಂದು ಭಾಗ, ಇದು ವೇದಗಳ ಒಂದು ಭಾಗ. ಗೋಪವೇಶೋ ಮೇ ಪುರುಷ ಪುರಸ್ತಾದಾವಿ ಬಭೂವ. ಸೊ ಇಲ್ಲಿ ಈ ಶ್ಲೋಕ ನಾವು ಡೀಟೇಲ್ ಮತ್ತೆ ಅದು ರೆಫರೆನ್ಸ್ ನೋಡ್ಬೋದು ನಾವು ಡೀಟೇಲ್ಸ್. ಅದು ಬ್ರಹ್ಮ ಸಮಿತಿಯಲ್ಲೂ ಕೂಡ, ಆಕ್ಚುಲಿ ಬ್ರಹ್ಮ ಸಮಿತಿಯಲ್ಲಿ ನಾವು ಕೇಳೋದು, ಭಗವಂತನು ಕೃಷ್ಣನಿಗೆ ದರ್ಶನ ಕೊಟ್ಟ ಇದೇ ಸಮಯ, ಈ ಚತುಶ್ಲೋಕಿ ಭಾಗವತ ಆಗೋ ಸಮಯದಲ್ಲಿ ಮತ್ತೆ ಭಗವಂತನ ಮೂಲ ಸ್ವರೂಪ ಕೃಷ್ಣನಾಗಿ ತೋರಿಸಿ ಅವನು ಅಥವಾ ದಿವ್ಯಧಾಮ ಗೋಲೋಕನೂ ಕೂಡ ಬ್ರಹ್ಮನಿಗೆ ಸಾಕ್ಷಾತ್ಕಾರ ಆಗ್ತದೆ. ಇಲ್ಲಿ ನಮ್ಮ ವೈಕುಂಠದ ವಿವರಣೆ ಇದೆ, ಅವರ ಗೋಲೋಕದ ದರ್ಶನ ಕೂಡ ಬ್ರಹ್ಮದೇವರಿಗೆ ಆಗುತ್ತೆ. ಅದು ಬ್ರಹ್ಮ ಸಮಿತಿಯಲ್ಲಿ ನಮಗೆ ಡೀಟೇಲ್ ಆಗಿದೆ. ಮತ್ತೆ ಅವರ ಪ್ರಾರ್ಥನೆಗಳಲ್ಲಿ ಡೀಟೇಲ್ ಆಗಿ ನೋಡ್ತೇವೆ, ನಾವು ಕೇಳ್ತೇವೆ. ಸೊ ಹಾಗೆ ಶಿಲ ಪ್ರಭುಪಾದರು ಮತ್ತೆ ಇಲ್ಲಿ ಕೃಷ್ಣನ ರೂಪ ಮೂಲ ಅನ್ನೋದನ್ನು ಕೂಡ ಇಲ್ಲಿ ಇದರ ಒಂದು ಈ ಒಂದು ಸನ್ನಿವೇಶದಲ್ಲಿ ಅದರ ಒಂದು ಮಾಹಿತಿ ಕೂಡ ಮತ್ತೆ ಕೊಡ್ತಾ ಇದ್ದಾರೆ. ಯಾರಾದ್ರೂ ಪ್ರಶ್ನೆಗಳಿತ್ತ ಏನಾದ್ರು ಇದರಲ್ಲಿ ಇಷ್ಟವರೆಗೂ ಈ ವಿಷಯದ ಬಗ್ಗೆ? ಪ್ರಭುಜಿ, ಅಂದ್ರೆ ಈಗ ಬ್ರಹ್ಮನಿಗೆ ಈ ತರ ತೋರಿಸಿದಾಗ, ಪ್ರಕಟವಾದಾಗ ನಾರಾಯಣ ರೂಪದಿಂದ ಪ್ರಕಟ ಆದ್ರು, ಆಮೇಲೆ ಶ್ರೀಕೃಷ್ಣನ 2 ಕೈಗಳ ರೂಪ ಅದನ್ನು ತೋರಿಸಿದ್ರು ಅಂತನ ಪ್ರಭುಜಿ? ತೋರಿಸಿದ್ರು. ಸೊ ಇದು ಯಾವ ಎಕ್ಸಾಕ್ಟ್ ಟೈಮ್ಸ್ ಇದು ನಾನು ಕೆಲಸಲ ವಿಚಾರಿಸ್ತೀನಿ, ಆದ್ರೆ ಇದು ಕೂಡ ಕೋಟ್ ಮಾಡ್ತಾ ಇದ್ದಾರೆ ಬ್ರಹ್ಮ ವಿಮೋಹನದಲ್ಲಿ ಆ ಟೈಮಲ್ಲಿ ಕೃಷ್ಣ ಗೋಪಾಲ ಬಾಲಕನಾಗಿ ತೋರಿದನು. ಟೈಮ್ ವೈಸ್ ಇದು ಓಕೆ, ಎಕ್ಸಾಕ್ಟ್ ಇನ್ನೊಂದ್ಸಲ ನಾನು ಕೇಳ್ತೀನಿ ಮಾತಾಜಿ, ಹೇಳ್ತೀನಿ ಯಾಕೆ ಪ್ರಭುಪಾದರು ಯಾಕೆ ಕೋಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅಲ್ಲ. ಮತ್ತೆ ಇಲ್ಲ ಇನ್ನ ಸ್ವಲ್ಪ ದಿನ ಅವ್ರು ಇನ್ನೊಂದ್ ಸ್ವಲ್ಪ ತಪಸ್ಸಿನ ನಂತರ ಇದ್ರು ಇರ್ಬೋದು. ಯಾಕಂದ್ರೆ ಬ್ರಹ್ಮದೇವ್ರು ಕಂಟಿನ್ಯೂಸ್ ತಪಸ್ಸಲ್ಲೇ ಇರ್ತಾರು, ಅವ್ರ ಕೈಯಲ್ಲಿ ಜಪಮಣಿನೇ ಇರುತ್ತವ್ರು, ಅವ್ರು ಯಾವಾಗ್ಲೂ ಅವರು ತಪಸ್ಸೆಯಲ್ಲೇ ಇದ್ದಾರೆ. ಅವ್ರು ಕೇವಲ ಅವರು ಸೃಷ್ಟಿ ಕಾರ್ಯ ಆಗ್ಬಿಟ್ಟು ಆಯ್ತು, ಅವ್ರ ಕೆಲಸ ಆಯ್ತು ಅಂತಲ್ಲ, ಅವ್ರು ಯಾವಾಗ್ಲೂ ಭಗವಂತನ ಸಮಾಧಿ ಸ್ಥಿತಿಯಲ್ಲೇ ಇರ್ತಾರೆ. ನಂತರ ಸ್ವಲ್ಪ ಟೈಮ್ ಸ್ಕೇಲ್ ಇರುತ್ತೆ. ಯಾಕಂದ್ರೆ ನಂತರ ಅದು ಇನ್ನೊಂದು ಲೀಲೆ ಕೂಡ ನಡೆಯುತ್ತೆ. ಅದೊಂದು ಎನಿವೆ ಅದ್ ಬಿಡಿ, ಅದು ಎಲ್ಲರೂ ಅದು ಬ್ರಹ್ಮನು ಮತ್ತೆ ಒಂದು ಇದಾಗೋದು ಅದು ನಂತರ ಅನ್ಸುತ್ತೆ. ಎನಿವೆ ನಾನು ಎಕ್ಸಾಕ್ಟ್ ಭಗವದ್ಗೀತೆಯಲ್ಲಿ ವಿಶ್ವರೂಪ ತೋರಿಸ್ತಾನೆ, ಆಮೇಲೆ ಕಾಲರೂಪ, ಆಮೇಲೆ ಅಲ್ಲಿ ಅದೇ ಸನ್ನಿವೇಶದಲ್ಲಿ ಭಗವಂತ ತೋರಿಸ್ಬಿಡ್ತಾನೆ. ನಾರಾಯಣ ರೂಪ ಅದು ತೋರಿಸ್ತಾನೆ. ಇಲ್ಲಿ ಇಲ್ಲ ಅನ್ಸುತ್ತೆ, ಇದು ಅದೇ ಟೈಮಲ್ಲಿ ಅಲ್ವಾ ಅಂತ ಇದು ಇಲ್ವಾ ಅಂತ ಸ್ವಲ್ಪ ಕೋಟ್ ಮಾಡ್ತಾ ಇದ್ದಾರೆ. ಆದ್ರೆ ಆ ಟೈಮ್ ಅಲ್ಲ, ಇದು ಸ್ವಲ್ಪ ಇದು ಇದಿರ್ಬೇಕು, ಗ್ಯಾಪ್ ಇರ್ಬೇಕು. ಓಕೆ ಪ್ರಭು, ಥ್ಯಾಂಕ್ ಯು. ಓಕೆ. ಶ್ರೀಶುಕ ಉವಾಚ ಸಂಪ್ರದಿಶ್ಚೈರ್
ಅಜನೋ ಜನಾನಾಂ ಪರಮೇಷ್ಠಿನಂ ಪಶ್ಯತಸ್ಯ ತತ್ ರೂಪಂ ಆತ್ಮನೋ ನಿರುಣಧರಿಹಿ. ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳಿದರು, ದೇವೋತ್ತಮ ಪರಮಪುರುಷ ಹರಿಯು ತನ್ನ ದಿವ್ಯ ರೂಪದಲ್ಲಿ ಕಾಣಿಸಿಕೊಂಡ ಬಳಿಕ ಜೀವಿಗಳ ನಾಯಕನಾದ ಬ್ರಹ್ಮದೇವನಿಗೆ ಉಪದೇಶ ಮಾಡಿ ಅದೃಶ್ಯನಾದನು. ಸೊ ಭಗವಂತನು ಬ್ರೀಫ್ ಟೈಮ್ ಭಗವಂತನು ಯಾವಾಗಲೂ ಕಾಣಿಸ್ಕೊಳ್ತಾನೆ. ಹೌದು, ಭಗವಂತನು ಶುದ್ಧ ಭಕ್ತರೇ ಕಾಣಿಸ್ಕೊಳ್ತಾನೆ, ನಾವು ಕೇಳಿದ್ವಿ, ಪ್ರೇಮಾಂಜನ ಚುರಿತ ಆಗಿದೆ. ಆದರೆ ಇಲ್ಲಿ ಬ್ರಹ್ಮದೇವರಿಗೆ ನಾವು ಕೇಳ್ತಾ ಇರೋದು, ಇಲ್ಲಿ ಅವ್ರು ಆ ರೀತಿಯಲ್ಲಿ ವೈಕುಂಠ ಇದು ಅದೆಲ್ಲ ಆಕ್ಚುಲಿ ಬ್ರಹ್ಮದೇವರಿಗಿದೆ, ಆ ದರ್ಶನ ಯಾವಾಗ್ಲೂ ಕೂಡ ಇದೆ. ಆದ್ರೆ ಇನ್ನೊಂದು ವಿಶೇಷವಾಗಿ ಭಗವಂತನು ಇನ್ನೂ ಒಂದು ಸ್ಪೆಷಲ್, ಒಂದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಅವರ ಈ ಜನ್ಮದಲ್ಲಿ ಬ್ರಹ್ಮದೇವರಿಗೆ ಭಗವಂತನು ಕಾಣಿಸ್ಕೊಂಡಿದ್ದು, ತನ್ನ ದಿವ್ಯಧಾಮದ ದರ್ಶನವನ್ನು ಕೊಟ್ಟದ್ದು, ಮತ್ತೆ ಈ ಮೂಲ ತತ್ವ ಏನಿದೆ, ವೇದಗಳ ತತ್ವ ಸಂಪೂರ್ಣ ತನ್ನ ಬಗ್ಗೆ ಇರುವ ಇದು 4 ಶ್ಲೋಕಗಳಲ್ಲಿ ಭಗವಂತನ ಈ ಭಾಗವತ ಅಂದ್ರೆ ನಾವು ಕೇಳಿದ್ದು ಭಗವಂತನ ಅವತಾರವೇ ಅದು. ಹೇಗೆ ಭಗವಂತನ ಬೇರೆ ಬೇರೆ ಅವತಾರಗಳಿದೆ, ಅವನ ವಿಗ್ರಹ ರೂಪದಲ್ಲಿ ಅವನ ಅವತಾರವಿದೆ, ಅವನ ನಾಮವೂ ಅವನ ಅವತಾರವೇ. ಹಾಗೆ ಈ ಭಾಗವತ ಅವನ ಅವತಾರ. ಈ ಭಾಗವತವು ಮೂಲವಾಗಿ ಈ 4 ಶ್ಲೋಕಗಳಲ್ಲಿ ಭಗವಂತನೇ ವಿವರಿಸಿದ ಇದು ಶಬ್ದ ರೂಪ ಆಯ್ತು. ಹಾಗಿದು ಭಗವಂತನೇ ಶಬ್ದ ರೂಪದ ಅವತಾರ ಆಯ್ತು. ಸೊ ಇದು ಕಾಣಿಸ್ಕೊಂಡ್ಮೇಲೆ ಮತ್ತೆ ಭಗವಂತನು ಅದೃಶ್ಯನಾದರು. ಅಂತರ್ಹಿತೇಂದ್ರಿಯಾರ್ಥಾಯ ಹರಯೇ ವಿಹಿತಾಂಜಲಿ ಸರ್ವಭೂತಮಯೋ ವಿಶ್ವಂ ಸಸರ್ಜೇದಂ ಸಪೂರ್ವವತ್. ಭಕ್ತರ ಇಂದ್ರಿಯಗಳ ದಿವ್ಯ ಸುಖದ ಗುರಿಯಾದ ದೇವೋತ್ತಮ ಪರಮಪುರುಷ ಶ್ರೀಹರಿಯು ಅದೃಶ್ಯನಾದ ಮೇಲೆ ಬ್ರಹ್ಮನು ಕೈ ಜೋಡಿಸಿ ನಮಸ್ಕರಿಸಿ ಮೊದಲಿನಂತೆ ಜೀವಿಗಳಿಂದ ತುಂಬಿದ ಬ್ರಹ್ಮಾಂಡದ ಪುನರ್ ಸೃಷ್ಟಿಯಲ್ಲಿ ತೊಡಗಿದನು. ಯಾರಾದ್ರೂ ಓದಿ ಈ ಶ್ಲೋಕದ ಭಾವಾರ್ಥ. ಓದ್ಬೋದಾ ಪ್ರಭುಜಿ? ಓದಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದಿಕಿ ಜೈ. ದೇವೋತ್ತಮ ಪರಮ ಪುರುಷನಾದ ಶ್ರೀಹರಿಯು ಸಕಲ ಜೀವಿಗಳ ಇಂದ್ರಿಯ ತೃಪ್ತಿಗೆ ಕಾರಣನು. ಬಹಿರಂಗ ಶಕ್ತಿಯ ಕಣ್ಣು ಕೋರೈಸುವ ಪ್ರತಿಫಲನದಿಂದ ದಿಗ್ಭ್ರಾಂತರಾದ ಜೀವಿಗಳು ಪರಮ ಪುರುಷನ ಇಚ್ಛೆಗಳನ್ನು ಪೂರೈಸುವ ಕಾಯಕದಲ್ಲಿ ತಮ್ಮನ್ನು ಸೂಕ್ತ ರೀತಿಯಲ್ಲಿ ತೊಡಗಿಸಿಕೊಳ್ಳುವ ಬದಲು ಇಂದ್ರಿಯಗಳನ್ನು ಆರಾಧಿಸುತ್ತಾರೆ. ಹರಿಭಕ್ತಿ ಸುಧೋದಯದಲ್ಲಿ 13.2 ಈ ಶ್ಲೋಕವಿದೆ. ಅಕ್ಷ್ಣೋಹ ಫಲಂ ತ್ವಾದೃಶ ದರ್ಶನಂ ಹಿ ತನೋಹ ಫಲಂ ತ್ವಾದೃಶ ಗಾತ್ರ ಸಂಗಃ ಜಿಹ್ವಾ ಫಲಂ ತ್ವಾದೃಶ ಕೀರ್ತನಂ ಹಿ ಸುದುರ್ಲಭ ಭಾಗವತ ಹಿ ಲೋಕೆ. ಎಲೈ ಭಗವದ್ಭಕ್ತನೇ, ನಿನ್ನ ದರ್ಶನ ಮಾತ್ರದಿಂದ ದೃಶ್ಯೇಂದ್ರಿಯದ ಉದ್ದೇಶ ಈಡೇರುತ್ತದೆ. ನಿನ್ನ ಸ್ಪರ್ಶ ಮಾತ್ರದಿಂದ ಸ್ಪರ್ಶೇಂದ್ರಿಯವು ತೃಪ್ತಿ ಹೊಂದುತ್ತದೆ. ನಾಲಿಗೆಯು ನಿನ್ನ ಗುಣಗಾನಕ್ಕಾಗಿಯೇ ಇದೆ, ಏಕೆಂದರೆ ಈ ಜಗತ್ತಿನಲ್ಲಿ ಶುದ್ಧ ಭಗವದ್ಭಕ್ತನು ದುರ್ಲಭ. ಮೂಲತಃ ಜೀವಿಗಳಿಗೆ ಈ ಉದ್ದೇಶಗಳನ್ನು ಈಡೇರಿಸಲೆಂದೇ ಇಂದ್ರಿಯಗಳನ್ನು ನೀಡಲಾಯಿತು. ಅಂದರೆ ಭಗವಂತನ ಅಥವಾ ಅವನ ಭಕ್ತರ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿಸಲು ಇಂದ್ರಿಯಗಳನ್ನು ನೀಡಲಾಯಿತು. ಆದರೆ ಬದ್ಧಾತ್ಮರು ಐಹಿಕ ಶಕ್ತಿಯ ಮಾಯೆಯಿಂದ ಆವೃತರಾಗಿ ಇಂದ್ರಿಯ ಭೋಗದ ಸೆಳೆತಕ್ಕೆ ಒಳಗಾದರು. ಆದ್ದರಿಂದ ಇಂದ್ರಿಯಗಳ ಬದ್ಧ ಚಟುವಟಿಕೆಗಳನ್ನು ತಿದ್ದಿ ಪುನಃ ಅವರನ್ನು ಭಗವಂತನ ನೇರ ಸೇವೆಯಲ್ಲಿ ತೊಡಗಿಸುವುದೇ ಭಗವತ್ ಪ್ರಜ್ಞೆಯ ಪ್ರಕ್ರಿಯೆಯಾಗಿದೆ. ಹೀಗೆ ಬ್ರಹ್ಮನು ಪುನರ್ ಸೃಷ್ಟಿತ ಬ್ರಹ್ಮಾಂಡದಲ್ಲಿ ಕಾರ್ಯನಿರ್ವಹಿಸಲು ಬದ್ಧ ಜೀವಿಗಳನ್ನು ಪುನಃ ಸೃಷ್ಟಿಸುವ ಮೂಲಕ ಭಗವಂತನಲ್ಲಿ ತನ್ನ ಇಂದ್ರಿಯಗಳನ್ನು ತೊಡಗಿಸಿದನು. ಈ ಐಹಿಕ ಜಗತ್ತು ಹೀಗೆ ಭಗವಂತನ ಇಚ್ಛಾನುಸಾರ ಸೃಷ್ಟಿಯಾಗುತ್ತದೆ ಮತ್ತು ನಾಶ ಹೊಂದುತ್ತದೆ. ಬದ್ಧ ಜೀವಿಗೆ ಭಗವದ್ಧಾಮಕ್ಕೆ ಮರಳಲು ಒಂದು ಅವಕಾಶ ಕಲ್ಪಿಸುವ ಸಲುವಾಗಿ ಹೀಗೆ ಈ ಐಹಿಕ ಜಗತ್ತಿನ ಸೃಷ್ಟಿಯಾಗುತ್ತದೆ. ಮತ್ತು ಬ್ರಹ್ಮ, ನಾರದ, ವ್ಯಾಸರೇ ಮೊದಲಾದ ಸೇವಕರು ಭಗವಂತನ ಈ ಉದ್ದೇಶಕ್ಕಾಗಿಯೇ ಕಾರ್ಯಪ್ರವೃತ್ತರಾಗುತ್ತಾರೆ. ಅಂದರೆ ಬದ್ಧಾತ್ಮರನ್ನು ಇಂದ್ರಿಯ ತೃಪ್ತಿಯ ಕ್ಷೇತ್ರದಿಂದ ತಮ್ಮೆಡೆಗೆ ಸೆಳೆದುಕೊಂಡು ಅವರನ್ನು ಭಗವತ್ ಸೇವೆಯಲ್ಲಿ ಇಂದ್ರಿಯಗಳನ್ನು ತೊಡಗಿಸುವ ಸಹಜ ಸ್ಥಿತಿಗೆ ತರಲು ಕಾರ್ಯಪ್ರವೃತ್ತರಾಗುತ್ತಾರೆ. ಇದನ್ನು ಮಾಡುವ ಬದಲು, ಅಂದರೆ ಇಂದ್ರಿಯಗಳ ಕಾರ್ಯವನ್ನು ಪರಿವರ್ತಿಸುವ ಬದಲು
ನಿರಾಕಾರವಾದಿಗಳು ಬದ್ಧಾತ್ಮರನ್ನು ಹಾಗೂ ಭಗವಂತನನ್ನು ಇಂದ್ರಿಯ ರಹಿತರನ್ನಾಗಿ ಮಾಡಲಾರಂಭಿಸಿದ್ದರು. ಅದು ಬದ್ಧಾತ್ಮರಿಗೆ ಸೂಕ್ತ ಚಿಕಿತ್ಸೆಯಲ್ಲ. ಇಂದ್ರಿಯಗಳ ವ್ಯಾಧಿಗ್ರಸ್ತ ಸ್ಥಿತಿಯನ್ನು ಗುಣಪಡಿಸುವ ಚಿಕಿತ್ಸೆಗೆ ಒಳಪಡಿಸಬೇಕೇ ವಿನ ಇಂದ್ರಿಯಗಳನ್ನೇ ಮೂಲೋತ್ಪಾಟನೆ ಮಾಡುವುದಲ್ಲ. ಕಣ್ಣಿನಲ್ಲಿ ಏನಾದರೂ ರೋಗ ಉಂಟಾದಾಗ ಕಣ್ಣನ್ನು ಸೂಕ್ತ ಚಿಕಿತ್ಸೆಯಿಂದ ಗುಣಪಡಿಸಬಹುದು. ಕಣ್ಣುಗಳನ್ನೇ ಕಿತ್ತು ಹಾಕುವುದು ಸೂಕ್ತ ಚಿಕಿತ್ಸೆಯಲ್ಲ. ಅಂತೆಯೇ ಇಡೀ ಐಹಿಕ ವ್ಯಾಧಿಯು ಇಂದ್ರಿಯ ತೃಪ್ತಿಯ ಪ್ರಕ್ರಿಯೆಯನ್ನು ಆಧರಿಸಿದೆ. ಈ ವ್ಯಾಧಿಗ್ರಸ್ತ ಸ್ಥಿತಿಯಿಂದ ವಿಮೋಚನೆ ಪಡೆಯಲು ಇಂದ್ರಿಯಗಳನ್ನು ಭಗವಂತನ ರೂಪದ ವೀಕ್ಷಣೆಯಲ್ಲಿ, ಭಗವಂತನ ಮಹಿಮೆಯ ಶ್ರವಣದಲ್ಲಿ ಹಾಗೂ ಅವನ ಸಲುವಾಗಿ ಕರ್ಮಗಳನ್ನು ಮಾಡುವುದರಲ್ಲಿ ಪುನಃ ತೊಡಗಿಸಬೇಕು. ಹೀಗೆ ಬ್ರಹ್ಮದೇವನು ಬ್ರಹ್ಮಾಂಡದ ಚಟುವಟಿಕೆಗಳನ್ನು ಸೃಷ್ಟಿಸಿದರು. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಬ್ರಹ್ಮ ಮತ್ತೆ ಅವಕಾಶ ಕೊಟ್ರು ನಮ್ಗೆಲ್ಲ. ಎಲ್ಲ ಕಳ್ಕೊಂಡ್ಬಿಟ್ಟಿದ್ವಿ ನಾವು. ಎಷ್ಟೋ ಸಾವಿರಾರು ಲಕ್ಷಾಂತರ ಕೋಟಿ ವರ್ಷಗಳು. ಮತ್ತೆ ಯಾಕಂದ್ರೆ ಇದು ನಮ್ಮ ಒಂದು ಬದ್ಧ ಜೀವನ ಹೇಗೆ ನಡೀತಾ ಇದೆ, ಯಾವಾಗಿಂದ ನಡೀತಾ ಇದೆ. ಏನ್ ಹೇಳ್ತಾರೆ ಅದಕ್ಕೆ? ಅನಾದಿ ಕರ್ಮ ಫಲ ಪಡಿ ಭವಾರ್ಣ ವೈಚಲೆ. ಸೊ ಹೇಳ್ತಾರೆ ಇದಕ್ಕೆ ನಮ್ಮ ಕಡೆಯಿಂದ ನಾವೇನಾದ್ರು ಲೆಕ್ಕಾಚಾರ, ನಾವು ಯಾವಾಗ ನಾವು ಭೌತಿಕ ಜಗತ್ತಿಗೆ ಬಂದ್ವಿ, ಯಾವಾಗ ನನ್ನ ಬದ್ಧ ಜೀವನ ಶುರು ಆಯಿತು, ಇದನ್ನ ಕಲ್ಪಿಸ್ಕೊಳ್ಳಿಕ್ಕೂ ಆಗಲ್ಲ, ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ. ಹೇಳ್ತಾರೆ ಅಷ್ಟು ಯಾವ ಬ್ರಹ್ಮನ ಸಮಯದಲ್ಲೂ ಗೊತ್ತಿಲ್ಲ, ಎಷ್ಟು ಹಿಂದೆನೋ ಗೊತ್ತಿಲ್ಲ. ಈಗ ಬ್ರಹ್ಮದೇವರ ಆಯುಷ್ ಅರ್ಧ ಆಗಿದೆ. ಸೊ ಇನ್ನೆಷ್ಟು ಬ್ರಹ್ಮದೇವರಿದ್ರು ಹಿಂದೆ, ಇನ್ನೆಷ್ಟು ಸಮಯ ಬ್ರಹ್ಮಾಂಡ ಸೃಷ್ಟಿ ಸ್ಥಿತಿ ಪ್ರಳಯ ಆಗಿತ್ತು. ಅದು ಎಷ್ಟು ಇದರಲ್ಲಿ ನಾವು ಇನ್ನ ಬದ್ಧ ಜೀವನದಲ್ಲಿ ಇದ್ದೇವೋ. ಹೇಳ್ತಾರೆ ನಮ್ಮ ಕಡೆಯಿಂದ ಇದರ ಒಂದು ಕಂಡುಕೊಳ್ಳಕ್ ಆಗಲ್ಲ. ಆದ್ರೆ ಡೆಫಿನೆಟ್ ಒಂದು ಸಮಯ ನಾವು ಕೃಷ್ಣನನ್ನು ಬೇಡ, ನಿನ್ನ ಇಂದ್ರಿಯಗಳ ನಿನ್ನನ್ನು ತೃಪ್ತಿಪಡಿಸೋದು ಬೇಡ ನನಗೆ, ನಾನೇ ಸ್ವತಂತ್ರವಾಗಿರ್ತೇನೆ, ನಾನೇ ಸ್ವತಂತ್ರವಾಗಿ ನಿನ್ನ ರೀತಿಯಲ್ಲೇ ನಾನು ಕೂಡ ಒಂದು ಪ್ರಭುತ್ವವನ್ನು ಸಾಧಿಸ್ತೇನೆ. ಸೊ ಅಂತ ನಾವು ಅನುಕರಣೆ ಮಾಡ್ತಾ ನಾವು ಬಂದೆವು. ಅದು ಯಾವಾಗ ಅಂತ ಗೊತ್ತಿಲ್ಲ, ಸೊ ಬಂದೆವು. ಆದ್ರೆ ಇವಾಗ ಗೊತ್ತಿದೆ. ಹೇಳ್ತಾರೆ ಕೃಷ್ಣನ ಹತ್ರ ಕೇಳಿ, ಪ್ರಭುಪಾದರ ಭಕ್ತರ ಶಿಷ್ಯರು ಕೇಳಿದಾಗ ಕೃಷ್ಣನಿಗೆಲ್ಲ ಗೊತ್ತು, ಏನು ಯಾವ ಸನ್ನಿವೇಶ ಅಂತ ಗೊತ್ತು, ಯಾವ ವರ್ಷ, ಯಾವ ದಿನ, ಯಾವ ಸಮಯ, ಒಂದ್ ರೀತಿ ಎಲ್ಲವೂ ಎಕ್ಸಾಕ್ಟ್ ಆಗಿ ಹೋಗುತ್ತೆ ಗೊತ್ತು. ಆದ್ರೆ ನಿಮಗೆ ಇವಾಗ ಒಂದೊಂದು ಪ್ರತಿಯೊಬ್ಬರಿಗೂ ಇದು ಶಾಸ್ತ್ರದಲ್ಲಿದೆ. ಆದ್ರೆ ನಮಗೆ ಅದರ ಒಂದು ಮಾಹಿತಿ ಇವಾಗ ಇಮಿಡಿಯೇಟ್ ಆಗಿ ಅಗತ್ಯ ಇಲ್ಲ. ಶ್ರೀಲ ಪ್ರಭುಪಾದರು ಹೇಳೋದು, ಮುಳುಗ್ತಾ ಇದ್ದೀರಾ ನೀವು. ಭೌತಿಕ ಜಗತ್ತು ಅಂದ್ರೆ ಮುಳುಗೋದಿದ್ದ ಜಗತ್ತೇ ಇದು. ಯಾವುದು ಕೂಡ ಇಲ್ಲಿ ಕಂಫರ್ಟಬಲ್ ಪೊಸಿಷನ್ ಇಲ್ಲ. ನಾವು ಅನ್ಕೊಳ್ಳೋದಷ್ಟೇ, ನನಗೆ ಇವಾಗ ಆರಾಮಾಗಿದ್ದೆ, ನನ್ನ ಒಂದು ಆರ್ಥಿಕ ಸುಧಾರಣೆ ಆಗಿದೆ, ನನಗೆ ಒಂದು ವಿದ್ಯಾಭ್ಯಾಸ ಆಗಿದೆ, ನನಗೆ ಒಂದು ಮನೆ ಇದು ಎಲ್ಲ, ನನ್ನ ಬಂಧುಗಳೆಲ್ಲ ಇದ್ದಾರೆ, ನಮಗೆ ಯಾವುದು ರಕ್ಷಣೆ ಇಲ್ಲ. ಆಕ್ಚುಲಿ ಇದು ನಾವು ಭವಸಾಗರದಲ್ಲಿ ಇದ್ರ ಮಧ್ಯೆ ಇದ್ದೇವೆ ನಾವು. ಎನಿ ಮೂಮೆಂಟ್, ಯಾವ ಕ್ಷಣನೂ ನಾವು ಅಲ್ಲಿ ಮುಳುಗೋಗ್ಬಿಡ್ಬೋದು ನಾವು. ಸೊ ಮುಳುಗ್ತಾನೆ ಇದ್ದೇವೆ ನಾವು, ಅಲ್ಲಿ ಮುಳುಗೇ ಇದ್ದೇವೆ ನಾವು. ಹಾಗೆ ನಮಗೆ ಇವಾಗ ಏನು ಹೊರಗೆ ಬರ್ಬೇಕಷ್ಟೇ. ಸೊ ಆ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಪ್ರಶ್ನೆ ಇದೆ ಆದ್ರೆ ಬೇಡ, ಈಗ ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ನಿಮಗೆ ಸಿಗುತ್ತೆ, ಕೃಷ್ಣ ಹತ್ರ ಹೋಗಿ ಕೃಷ್ಣನ ಕೊಡ್ತಾನೆ. ಎನಿವೆ ಭಗವಂತನ ಅಪಾರ ಕೃಪೆಯಿಂದ ಬ್ರಹ್ಮದೇವರ ಮೂಲಕ ಮತ್ತೆ ಸೃಷ್ಟಿ ಆಯ್ತು. ಸೊ ಸೃಷ್ಟಿ ಆದ್ಮೇಲೆ ಮತ್ತೆ ನಮಗೆ ಈ ಭೌತಿಕ ಇಂದ್ರಿಯ ಸುಖವನ್ನು ಅನುಭವಿಸುವ ಒಂದು ಅವಕಾಶಗಳು ಸಿಗುತ್ತೆ. 84 ಲಕ್ಷ ಜೀವರಾಶಿಗಳಲ್ಲಿ ಸಿಗುತ್ತೆ. ಮಾಡ್ತಾ ಜೊತೆಗೆ ಬ್ರಹ್ಮದೇವರು ನಮಗೆ ಅವಕಾಶ ಕಲ್ಪಿಸಿಕೊಡ್ತಾರೆ. ಅವರ ಸಂಪ್ರದಾಯದಿಂದಾನೆ ಬೇರೆ ಇನ್ನ ಸಂಪ್ರದಾಯಗಳ ಮೂಲಕ ಶಿವ, ಲಕ್ಷ್ಮೀದೇವಿ, ಕುಮಾರರು ಇವರೆಲ್ಲನೂ ಕೂಡ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ. ನಾವು ಈ ಗುರು ಪರಂಪರೆ ಮೂಲಕ ಯಥಾರ್ಥ ಜ್ಞಾನವನ್ನು ನಾವು ತಿಳ್ಕೊಳ್ಬಹುದು. ಯಾಕಂದ್ರೆ ಸ್ವಂತ ಜ್ಞಾನದಿಂದ ಸಾಧ್ಯ ಇಲ್ಲ. ಕೂಪಮಂಡುಕ ನ್ಯಾಯ, ಅಲ್ಲಿ ಒಂದು ಬಾವಿಯಲ್ಲಿರುವ ಕಪ್ಪೆ ಅದಕ್ಕೆ ಅಲ್ಲಿ ಹೊರಗಿರುವ ಇದ್ರ ಬಗ್ಗೆ, ಸಮುದ್ರದ ಬಗ್ಗೆ ಏನ್ ತಿಳಿಯುತ್ತೆ? ಅದರ ಗಾತ್ರ, ಅದರ ಆಳ, ಅದರಲ್ಲಿ ಎಂತ ಜೀವಿಗಳಿದ್ದಾರೆ, ಏನದು ನೋಡಕ್ಕಾಗತ್ತೆ? ಅದಕ್ಕೆ ಬಾವಿಯಲ್ಲಿರುವ ಕಪ್ಪೆ. ಸೊ ನಾವು ಅಷ್ಟು ಅಲ್ಪ ಜೀವಿಗಳು, ನಾವು ಅಣು ಆತ್ಮ. ಸೊ ಭಗವಂತನ ಈ ಸೃಷ್ಟಿ, ಆ ಬ್ರಹ್ಮಾಂಡಗಳು, ಆ ದೇವತೆಗಳು, ವೈಕುಂಠ ಲೋಕವು, ಇದು ನಮಗೆ ಹೇಗೆ, ನಮ್ಮ ಒಂದು ಚಿಕ್ಕ ಅಲ್ಪ ಬುದ್ಧಿಯಿಂದ ಹೇಗೆ ಸಾಧ್ಯ? ಆಗೋದಿಲ್ಲ ಇದು. ಇದು ನಾವು ಗುರು ಪರಂಪರೆಯ ಮೂಲಕ ನಾವು ಆಚಾರ್ಯರ ಒಂದು ಆಶ್ರಯದಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು.
ನಾವು ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು, ಭಗವಂತನಿಗೆ ಶರಣಾಗತಿ ಆಗ್ಬೇಕು. ಸೊ ನಮ್ಮ ನಾಲಿಗೆಯಿಂದ ಶುರು ಆಗ್ತಾ ಅಥವಾ ಶ್ರೀಕೃಷ್ಣ ನಾಮಾದಿ ನಭವೇದ್ ಗ್ರಾಹ್ಯಮಿಂದ್ರಿಯೇ ಸೇವೋನ್ಮುಖಿ ಜೀವಾದು ಸ್ವಯಮೇವ ಸ್ಫುರತ್ಯದಃ. ಭಗವಂತನ ಸೇವೆ ನಾಲಿಗೆಯಿಂದ ಶುರು ಆಗುತ್ತೆ. ನಾಲಿಗೆಯಿಂದ ಉಚ್ಚರಿಸೋದು, ನಾಲಿಗೆಯಿಂದ ರುಚಿ ಏನಾದ್ರು ಆಹಾರ ಸೇವಿಸೋದು. ಸೊ ಇದರಿಂದ ನಮ್ಮ ಭಕ್ತಿ ಕಾರ್ಯ ಶುರು ಆಗುತ್ತೆ. ಭಕ್ತಿ ಕಾರ್ಯ ಶುರುವಾಗಿ ನಮಗೆ ಆಚಾರ್ಯರ ಆಶೀರ್ವಾದ, ಭಗವಂತನ ಆಶೀರ್ವಾದ, ಆವಾಗ ನಮಗೆ ಈ ನಾವು ನೋಡಿದ್ದು ನಮಗೆ ಆತ್ಮತೃಪ್ತಿಯ ಹಂತ, ಮತ್ತೆ ಇಂದ್ರಿಯದಿಂದ ಸಂಪೂರ್ಣ ವಿರಕ್ತಿ, ಮತ್ತೆ ಭಗವಂತನ ಜ್ಞಾನ, ಭಗವಂತನ ಸಾಕ್ಷಾತ್ಕಾರ. ಸೊ ಭಗವಂತನ ಕೃಪೆಯಿಂದ ಸೊ ನಮ್ಮ ಇಂದ್ರಿಯಗಳನ್ನು ಭಗವಂತನಲ್ಲಿ ತೊಡಗಿಸೋದ್ರಿಂದ ನಮಗೆ ಸಿಗುತ್ತೆ. ಋಷಿಕೇನ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಸೊ ಒಳ್ಳೆ ಉದಾಹರಣೆ ಶ್ರೀಲ ಪ್ರಭುಪಾದರು ಇಲ್ಲಿ. ಸೊ ಡಾಕ್ಟರ್ ನಮಗೇನೋ ಕಣ್ಣೇನೋ ಇದಾಗುತ್ತೆ, ಕ್ಯಾಟರಾಕ್ಟ್ ಆದಾಗ ನಾವೇನ್ ಮಾಡ್ತೀವಿ, ನಾವು ಕಣ್ಣನ್ನೇ ತೆಗೆದಿಡೋದ, ನಾವು ಕಣ್ಣನ್ನೇ ತೆಗೆಯೋದಿಲ್ಲ, ಅದನ್ನ ಏನಿದೆ ಅದ್ರ ಪೊರೆ ಏನಿದೆ ಅದ್ರ ಮೇಲಿದೆ ಅದನ್ನ ತೆಗಿಬೇಕಾಗುತ್ತೆ. ಅವಾಗ ಮತ್ತೆ ತಿರ್ಗಾ ಕಾಣುತ್ತೆ. ಇಲ್ಲ ಒಂದ್ಸಲ ಮೂಗುದ ಹೇಳ್ತಾರೆ, ಮೂಗಿನಲ್ಲಿ ಏನೋ ಒಂದು ನೋಸ್ ಬ್ಲಾಕ್ ಆಗಿದೆ, ಅದನ್ನ ಮೂಗನ್ನ ಕತ್ತರಿಸ್ಬಿಡೋಕ್ಕಾಗುತ್ತೆ. ಅದನ್ನ ಮೂಗಲ್ಲಿ ಅಲ್ಲದಿರೋ ಬ್ಲಾಕ್ ಅನ್ನು ಅದು ತೆಗಿಬೇಕು, ಅದನ್ನ ಹೇಗೋ ರೀತಿಯಲ್ಲಿ ಯಾವುದೋ ಒಂದು ಮದ್ದಿಂದ ತೆಗಿಬೇಕು. ಸೊ ಹೀಗೆ ಈ ನಿರಾಕಾರವಾದಿಗಳು ಮಾಡೋ ಪ್ರಕ್ರಿಯೆ, ಇಂದ್ರಿಯಗಳು ಕಾರಣ ಈ ನಮ್ಮ ಭೌತಿಕ ಜಗತ್ತಿನಲ್ಲಿ ನಮ್ಗೆಲ್ಲಾ ನೋವಿಗೆ, ನಮ್ಮ ಕಷ್ಟಗಳಿಗೆ. ಸೊ ಹಾಗೆ ಇಂದ್ರಿಯಗಳನ್ನು ನಿಲ್ಲಿಸಿಡ್ಬೇಕು. ಕಣ್ಣಿನಿಂದ ಏನು ನೋಡಬಾರ್ದು, ಕಿವಿಯಿಂದ ಏನು ಕೇಳಬಾರ್ದು, ಆ ರೀತಿ ನಮ್ಗೆ ಯಾವ್ದು ಆಕರ್ಷಣೆ ಆತರ ಅಂತ ಅವರ ಪ್ರಕ್ರಿಯೆ ಹಾಗೆ. ಸೊ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಅದು ಜಾಸ್ತಿ ಹೊತ್ತು ನಡೆಯೋದಿಲ್ಲ ಅದು. ಸೊ ಅದು ಆಗೋದಿಲ್ಲ. ಅದು ವಿಶ್ವಾಮಿತ್ರರಂತ ಮಹಾಮುನಿಗಳು, ಶೌಬರರು ಮಹಾಮುನಿಗಳು, ನಾವು ಎಷ್ಟು ಜನ ಕೇಳ್ತೇವೆ ನಾವು. ಸೊ ಆ ರೀತಿ ಅವ್ರು ಪತನಗೊಂಡರು ಅವರು. ಯಾಕಂದ್ರೆ ಇದು ವಿಧಾನವಲ್ಲ. ವಿಧಾನವಂದ್ರೆ ನಮಗೆ ಕೊಟ್ಟಿರುವ ಇಂದ್ರಿಯಗಳನ್ನು, ಈ ಕಣ್ಣುಗಳನ್ನು ಇಲ್ಲಿ ಹೇಳ್ತಾ ಇರೋದು. ಈ ಶ್ಲೋಕ ಬಹಳ ಚೆನ್ನಾಗಿ ಹೇಳ್ತಾ ಇದೆ. ಭಗವಂತನನ್ನು ನೋಡುತ್ತೀವಿ ನಾವು. ಸವೈ ಮನ ಕೃಷ್ಣ ಪದಾರವಿಂದಯೋರ್ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ. ಹೀಗೆ ಮಹಾರಾಜ ಇವರು ಅಂಬರೀಷರು ಮಾಡಿದ್ದು ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ವಿನಿಯೋಗಿಸಿದ್ರು ಅವರು. ಸೊ ಈ ರೀತಿ ಭಗವಂತನ ಮೂರ್ತಿಯನ್ನು ನಾವು ನೋಡ್ಬೇಕು. ಹಾಗೆ ರೀತಿ ಹೇಳ್ತಾರೆ, ಭಗವಂತನ ಶುದ್ಧ ಭಕ್ತರನ್ನು ನೋಡೋದ್ರಿಂದ ಕೂಡ ನಮಗೆ ಎಲೈ ಭಗವದ್ ಭಕ್ತನೇ, ನಿನ್ನ ದರ್ಶನ ಮಾತ್ರದಿಂದ ದೃಶ್ಯೇಂದ್ರಿಯದ ಉದ್ದೇಶ ಈಡೇರುತ್ತದೆ. ಸೊ ಭಗವಂತನ ಭಕ್ತರು ನಾವೆಲ್ಲ ಕೆಳಗೆ ಇರೋ ಭಕ್ತರು, ಇನ್ನ ಮೇಲೆ ಇರೋ ಭಕ್ತರು ಹೋಗ್ತಾ ಹೋಗ್ತಾ ಅವ್ರ ಮಹಾಭಾಗವತರು. ಸೊ ಅವರ ದರ್ಶನದಿಂದ ಕೂಡ ನಮಗೆ ಒಂದು ನಮಗೆ ಇದಾಗುತ್ತೆ, ನಮಗೊಂದು ಸ್ಫೂರ್ತಿ ಸಿಗುತ್ತೆ. ಈಗ ಮೊನ್ನೆ ನಮ್ಮದಲ್ಲಿ ಸೌತ್ ಇಂಡಿಯಾ ಕನ್ವೆನ್ಷನ್ ಆಯ್ತು, SIDC ಮೀಟಿಂಗು ನಮ್ಮ ಮಂಗಳೂರಿನಲ್ಲಿ. ಸೊ ಒಂದೇ ನಮ್ಮ ಸ್ಥಳದಲ್ಲಿ ಎಲ್ಲಿ ನಮ್ಮ ಎಲ್ಲ ದಕ್ಷಿಣ ಭಾರತದಲ್ಲಿ ಎಷ್ಟು ಕೇಂದ್ರಗಳು ಶ್ರೀಲ ಪ್ರಭುಪಾದ ಸ್ಥಾಪನೆ ಮಾಡಿದ ಈ ನಮ್ಮ ಇಸ್ಕಾನ್ ಸಂಸ್ಥೆಯ ಅಧ್ಯಕ್ಷರು ಎಲ್ಲರೂ ಕೂಡ ಬಂದಿದ್ರು. ಸೊ ಎಲ್ಲರೂ ನಮ್ಗೆ ನೋಡೋ ಒಂದು ಭಾಗ್ಯ ಸಿಕ್ತು. ಎಲ್ಲರೂ ಅವರವರ ಇದರಲ್ಲಿ ಅವರೆಷ್ಟು ಪ್ರಚಾರ ಮಾಡಿ ಆ ಕೇಂದ್ರವನ್ನು ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ಅವ್ರು ಬಂದದ್ದು, ಅವ್ರು ನೋಡಿದ್ದು, ಅವರ ಸೇವೆ ಮಾಡಿದ್ದು ಅವಕಾಶ ನಮ್ಮ ಭಕ್ತರೆಲ್ಲರೂ ಎಲ್ಲ ಮಾಡಿದ್ರು. ನಾನಿಂತೂ ಅನ್ಕೊಳ್ಳೇ ಇಲ್ಲ ನಾವು ಮಾಡಕ್ಕಾಗುತ್ತೆ ಅಂತ. ಆದ್ರೆ ಹೇಗೆ ಅದು ಆಯ್ತು. ಅದು 2 ದಿವಸ 3 ದಿವಸ ಅವ್ರು ಇದ್ದದ್ದು ಕಾರ್ಯದಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಷ್ಟು ಆನಂದ ಆಯ್ತು. ಏನ್ ಮಾಡ್ತಾ ಇರಲಿಲ್ಲ, ಎಲ್ಲರೂ ಕೂಡ ನಿದ್ದೆ ಇಲ್ಲದೆ ಏನು ಇಲ್ಲದೆ ಇಲ್ಲಿ ಕೊಡಕ್ಕೆ ನಮ್ಮ ಮಾತಾಜಿಗಳು ಕೆಲವು ಜನ ಎಲ್ಲ ಬಂದಿದ್ದಾರೆ. ಹರಿಣಿ ಮಾತಾಜಿ ಇದ್ದಾರೆ, ನಾಗವೇಣಿ ಮಾತಾಜಿ ಇದ್ದಾರೆ, ಶಾಂತಿ ಮಾತಾಜಿ ಇದ್ದಾರೆ. ಸೊ ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ರು. ಯಾರಿಗೂ ಸಹ ಅವ್ರಿಗೆ ಸರಿಯಾಗಿ ನಿದ್ದೆ ಇಲ್ಲ, ಇನ್ನೊಂದು ಇಲ್ಲ. ಆಮೇಲೆ ಅದ್ರಲ್ಲೂ ಕೂಡ ಎಲ್ಲರೂ ಕರೆಕ್ಟ್ ಟೈಮ್ ಆಗ್ಬೇಕು ಅಂದ್ರೆ ಬೈಗಳು, ಭಕ್ತರು ಅಯ್ಯೋ ನೀವೇ ಇದು ಮಾಡಿಲ್ಲ, ಇದು ಸರಿ ಇಲ್ಲ. ಆದ್ರೆ ಎಲ್ಲರೂ ಕೊನೆಯಲ್ಲಿ ಎಷ್ಟು ಆನಂದ ಇತ್ತು ಅಂದ್ರೆ ಎಲ್ಲರಿಗೂ, ಯಾಕಂದ್ರೆ ಎಲ್ಲರೂ ಸೇರಿ ಇಲ್ಲಿ ಸೇರಿದ ಭಕ್ತರು ಎಲ್ಲ ದೊಡ್ಡ ದೊಡ್ಡ ಭಕ್ತರು, ನಮ್ಮ ಗುರು ಮಹಾರಾಜರು ಪ್ರತಿನಿಧಿಸ್ತಾ, ಶ್ರೀಲ ಪ್ರಭುಪಾದರು ಪ್ರತಿನಿಧಿಸ್ತಾ, ಅವರೆಲ್ಲ ಬಂದು ಅವರು ಈ ಸಂಸ್ಥೆಯನ್ನು ಇನ್ನು ಮುಂದೆ ತಗೊಂಡು ಹೋಗ್ಬೇಕು, ಪ್ರಚಾರವನ್ನು ಹೆಚ್ಚು ಮಾಡ್ಬೇಕು, ಆ ರೀತಿಯ ಅವರ ಒಂದು ಸಭೆ ಆ ರೀತಿಯ ಇದು. ಸೊ ಅದೆಲ್ಲ ಅವರನ್ನು ನೋಡೋದ್ರಿಂದ ಸೊ ನಮಗೆ ಹೇಳ್ತೇವೆ, ನಮಗೆ ಎಷ್ಟೊಂದು ಆನಂದ. ಅದು ಹೇಗೆ ಆನಂದ ಗೊತ್ತಿಲ್ಲ. ಹೇಳ್ತಾ ಇದು ವಿಧಾನ ಅಷ್ಟೇ. ನಾವು ಭಕ್ತಿ ಸೇವೆಯಲ್ಲಿ ನಾವು ನೇರವಾಗಿ ಕೃಷ್ಣನು ನಾವು ಇವಾಗ ಕಾಣ್ತಾ ಇಲ್ಲ ನಮಗೆ ನೇರವಾಗಿ. ಆದ್ರೆ ಕೃಷ್ಣನ ಪ್ರತಿನಿಧಿಸಿದ ಆಚಾರ್ಯರಿದ್ದಾರೆ, ಅವರ ಇದು ಇದೆ. ಸೊ ಈ ರೀತಿಯಲ್ಲಿ ನಾವು ಅವರ ಜೊತೆಗೆ ಅವರ ಸಂಘದಲ್ಲಿ ನಾವು ಇದ್ದರೆ ನಮಗೂ ಆ ದಿವ್ಯಾನಂದ ಒಂದು ತುಣುಕುಗಳು, ಒಂದು ಡ್ರಾಪ್ಸ್ ಬೀಳುತ್ತೆ ನಮ್ಗೆ. ಎಷ್ಟು ಮಟ್ಟಿಗೆ ನನಗೆ ಅದನ್ನು ನೋಡ್ತಾ ಇದ್ದೆ. ನಮ್ಮ ವಾತಾವರಣ ಕೂಡ ಅವ್ರು ಬರೋ ದಿವಸ ಮುಂಚೆ ಎಷ್ಟು ಒಂದು ಪ್ರಶಾಂತವಾಯ್ತು. ಒಂದ್ಸಲ ಮಳೆ ಬೀಳುತ್ತೆ, ಅದು ತುಣುಕುಗಳು ಬೀಳುತ್ತೆ. ಅದು ಆಕ್ಚುಲಿ ಅದು ಶುಭ, ಅದು ವೆಲ್ಕಮ್ ಅಂತ. ದೊಡ್ಡ ಭಕ್ತರು ಎಲ್ಲ ಬಂದಾಗ ಅವ್ರಿಗೆ ವೆಲ್ಕಮ್, ಅವ್ರಿಗೆ ಬನ್ನಿ ನೀವು ಬಂದಾಗ ನಾನು ಕೂಡ ಇಲ್ಲಿ ಪ್ರಕೃತಿಯ ಕೂಡ ಇಂದ್ರದೇವರು ಇವರೆಲ್ಲರೂ ಕೂಡ ನಮಗೆ ಸಹಕಾರ ಮಾಡ್ತಾರೆ. ಸರಿಯಾದ ವಾತಾವರಣ ಇರುತ್ತೆ, ಏನೋ ಒಂದು ಅಲ್ಲಿ ಅಡಚಣೆಗಳಿರೋದಿಲ್ಲ. ಎಲ್ಲ ಭಗವಂತನ ಕೃಪೆ ಇದೆ ಎಲ್ಲ. ಇಲ್ಲಿ ಹೇಳ್ತಾರೆ ಎಲೇ ಭಗವಂತ ಭಕ್ತನೇ. ಸೊ ಭಕ್ತಿ ಸೇವೆಯಲ್ಲಿ ನಾವು ಭಗವಂತನ ಭಕ್ತರ ಅವರಲ್ಲ.
ಅವರ ಸೇವೆ ಮಾಡೋದು, ಇದು ಭಕ್ತಿ ಸೇವೆ. ಸೊ ಇದು ನಿಜವಾದ, ಇದು ನಮ್ಮನ್ನು ಎಲ್ಲ ನಮ್ಮ ಕಲ್ಮಶಗಳನ್ನು, ಭೌತಿಕ ಕಲ್ಮಶಗಳನ್ನು ನಾವು ತುಂಬಾ ತಂದಿದ್ದೇವೆ ನಾವು. ಇದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಇದು ಯಾವಾಗಿಂದ ಎಷ್ಟಿದೆ, ಇದು ಮೂಟೆಗಳ ರಾಶಿ ಇದೆ. ಈಗ ಒಮ್ಮೊಮ್ಮೆ ಕ್ಲೀನಿಂಗ್ ಮಾಡ್ತೇವಾಗ ಮೊನ್ನೆ ನೋಡ್ತಾ ಇದ್ವಿ, ಕ್ಲೀನಿಂಗ್ ಮಾಡುವಾಗ ಓಕೆ ಇದು ಕ್ಲೀನ್ ಮಾಡ್ಬೇಕು, ಕ್ಲೀನ್ ಮಾಡಿದ್ಮೇಲೆ ಎಲ್ಲಿ ಹಾಕೋದು, ಅಲ್ಲಿ ಹೋದ್ರೆ ಅಲ್ಲೂ ಕೂಡ ಹಾಗೆ ಗಲೀಜಾಗಿ. ಸೊ ಮತ್ತೆ ಓಕೆ ಅದನ್ನ ತೆಗೆದು ಇನ್ನೆಲ್ಲ ಹಾಕ್ಬೇಕು, ಅಲ್ಲೂ ಕೂಡ ಗಲೀಜಾಗಿ. ಹೀಗೆ ಒಂದೊಂದ್ಸಲ ಹಾಗೆ ನೋಡ್ತೀವಿ ನಾವು ನಮ್ಮ ಒಂದು ಅರೇಂಜ್ಮೆಂಟ್ಸ್ ಅಲ್ಲಿ ಎಷ್ಟು ಇದಿರುತ್ತೆ. ಇದು ಸೊ ನಮ್ಮದು ಹಾಗೆ ರಾಶಿ ನಮ್ಮ ಹೃದಯದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, ಇದು ಎಷ್ಟು ಜನ್ಮದ್ದು, ಎಷ್ಟು ಕೋಟಿ ಜನ್ಮದಿಂದ ಎಲ್ಲ ತುಂಬಿದೆ ಗೊತ್ತಿಲ್ಲ ಇದು. ಆದರೆ ನಾವು ಭಕ್ತಿ ಸೇವೆಯಲ್ಲಿ ನಾವು ಮಗ್ನರಾಗಿದ್ದಾರೆ. ಖಂಡಿತವಾಗಿ ಸರ್ವಸಿದ್ಧಿ ಹೋಯ್ ತುಮಾರ, ಶ್ರೀ ಚೈತನ್ಯ ಮಹಾಪ್ರಭು ಆಶೀರ್ವಾದವಿದೆ. ಸೊ ನಮಗೆ ಇದು ಖಂಡಿತವಾಗಿ ಪರಿಪೂರ್ಣತೆ ಸಿಗುತ್ತೆ. ನಮ್ಗೆ ಅದರಲ್ಲಿ ಸಂದೇಹ ಇಲ್ಲ. ಅದರಲ್ಲಿ ಸಂದೇಹ ಇಲ್ಲ, ಏನು ಸಂದೇಹ ಇಲ್ಲ. ಸೊ ಇದು ಸುಲಭವಾದ ನೇರವಾದ ಪ್ರಕ್ರಿಯೆ, ಭಕ್ತಿಯ ಪ್ರಕ್ರಿಯೆ, ಚಟುವಟಿಕೆಗಳು ಬಹಳ ಸುಲಭ. ಭಕ್ತರ ಸಂಘದಲ್ಲಿ ಭಕ್ತಿ ಸೇವೆಯಲ್ಲಿ ನಾವು ತೊಡಗೋದು ಬಹಳ ಸುಲಭ ಆಯಿತು. ಸುಸುಖಂ ಕರ್ತುಂ ಅವ್ಯಯಂ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ. ತುಂಬಾ ಸುಲಭವಾಗಿ, ತುಂಬಾ ನೇರವಾಗಿ ಭಗವಂತನ ಸಂಪರ್ಕ ಮಾಡೋ ವಿಧಾನ. ಪ್ರಚಾಪತಿರ್ಧಮಪತಿರ್ ಏಕದಾ ನಿಯಮಾನ್ ಭದ್ರಂ ಪ್ರಜಾನಾಂ ಅನ್ವಿಚ್ಛನ್ ಆತಿಷ್ಠತ್ ಸ್ವಾರ್ಥಕಾಮ್ಯಯ. ಹೀಗೆ ಒಂದಾನೊಂದು ಕಾಲದಲ್ಲಿ ಜೀವಿಗಳ ಪೂರ್ವಜನಾದ ಹಾಗೂ ಧರ್ಮಗಳ ಪಿತನಾದ ಬ್ರಹ್ಮನು ಸಕಲ ಜೀವಿಗಳ ಕಲ್ಯಾಣಕ್ಕಾಗಿ ಮತ್ತು ತನ್ನ ಉದ್ದೇಶದ ಪೂರೈಕೆಗಾಗಿ ನಿಯಂತ್ರಣ ತತ್ವದ ಕಾರ್ಯಗಳಲ್ಲಿ ತೊಡಗಿದನು. ಸೊ ಈಗ ಬ್ರಹ್ಮನ ಚರಿತ್ರೆ ಮುಗಿತಾ ಇದೆ. ಈಗ ನಿಯಮ ನಿಯಂತ್ರಣಗಳ ಜೀವನವನ್ನು ಅಂಗೀಕರಿಸದೆ ಯಾರೊಬ್ಬರು ಉನ್ನತ ಪದವಿಯಲ್ಲಿ ಉಪಸ್ಥಿತಲಾಗಲಾರರು. ಇಂದ್ರಿಯ ತೃಪ್ತಿಯ ಅನಿಯಂತ್ರಿತ ಜೀವನ ಮೃಗೀಯ ಜೀವನ. ಬ್ರಹ್ಮನು ತನ್ನ ಕಾರ್ಯವ್ಯಾಪ್ತಿಯಲ್ಲಿರುವ ಎಲ್ಲರಿಗೆ ಉಪದೇಶಿಸುವ ಸಲುವಾಗಿ ಉನ್ನತ ಕರ್ತವ್ಯಗಳ ನಿರ್ವಹಣೆಗಾಗಿ ಇಂದ್ರಿಯ ನಿಯಂತ್ರಣದ ಅದೇ ತತ್ವಗಳನ್ನು ಬೋಧಿಸಿದನು. ಅವನು ದೇವರ ಸೇವಕರೆಂದು ಸಕಲರ ಕಲ್ಯಾಣವನ್ನು ಬಯಸಿದನು. ತಮ್ಮ ಕುಟುಂಬದ ಸದಸ್ಯರ ಮತ್ತು ಪೀಳಿಗೆಗಳ ಕಲ್ಯಾಣವನ್ನು ಬಯಸುವವರು ನೈತಿಕ ಹಾಗೂ ಧಾರ್ಮಿಕ ಜೀವನ ನಡೆಸಬೇಕು. ನೈತಿಕ ತತ್ವಗಳ ಶ್ರೇಷ್ಠ ಜೀವನವೆಂದರೆ ಭಗವದ್ಭಕ್ತನಾಗುವುದು. ಏಕೆಂದರೆ ಭಗವಂತನ ಶುದ್ಧ ಭಕ್ತನು ಭಗವಂತನ ಸಕಲ ಸದ್ಗುಣಗಳನ್ನು ಹೊಂದಿರುವನು. ಭಗವದ್ಭಕ್ತನಲ್ಲದವನು ಐಕಾರ್ಥದಲ್ಲಿ ಎಷ್ಟೇ ಅರ್ಹನಾಗಿದ್ದರೂ ಹೆಸರಿಸುವಂತಹ ಯಾವುದೇ ಸದ್ಗುಣದ ಯೋಗ್ಯತೆಗೆ ಅರ್ಹನಲ್ಲ. ಬ್ರಹ್ಮನಂತಹವರು ಹಾಗೂ ಆ ದೃಶ್ಯ ಪರಂಪರೆಯಲ್ಲಿ ಬಂದ ಶುದ್ಧ ಭಗವದ್ಭಕ್ತರು ತಾವು ಆ ಪ್ರಕಾರ ಆಚರಿಸದ ಹೊರತು ಶಿಷ್ಯರಿಗೆ ಬೋಧಿಸುವುದಿಲ್ಲ. ಸೊ ನಾವು ಆಚಾರ ಪ್ರಚಾರ, ಸೊ ನಾವು ಹೇಳ್ತಾ ಇದ್ದೇವೆ. ಸೊ ಅದು ನಾವು ಆಚರಣೆ ಮಾಡೋವರೆಗೂ ಅದರ ಒಂದು ಪ್ರಭಾವ ಇರೋದಿಲ್ಲ. ಸೊ ನಾವು ಆಚರಣೆಯಲ್ಲಿದ್ರೆ ಡೆಫಿನೆಟ್ ಅದು ಬೇರೆಯವ್ರು ಕೇಳಿದವರು ಕೂಡ ಅದು ಸ್ಫೂರ್ತಿಗೊಳ್ತಾರೆ. ಅವ್ರು ಡೆಫಿನೆಟ್ ಖಂಡಿತವಾಗಿ ಪಾಲಿಸ್ತಾರೆ. ಅದು ಎಫೆಕ್ಟ್ ಇರುತ್ತೆ, ಇಮಿಡಿಯೇಟ್ ಆಗಿ ಎಫೆಕ್ಟ್. ಸೊ ಆಚಾರ ಪ್ರಚಾರ. ತಂ ನಾರದ ಪ್ರಿಯತಮೋ ರಿಕ್ತಾದಾನಾಂ ಅನುವ್ರತಃ ಶುಶ್ರೂಷಮಾಣ ಶೀಲೇನ ಪ್ರಶ್ರಯೇಣ ದಮೇನ ಚ. ಬ್ರಹ್ಮನ ಔರಸ ಪುತ್ರರಲ್ಲಿ ಅತ್ಯಂತ ಪ್ರಿಯರಾದ ನಾರದರು ಸದಾ ತಂದೆಯ ಸೇವೆಗೆ ಸಿದ್ಧರಾಗಿದ್ದು ತಮ್ಮ ಸದ್ವರ್ತನೆ, ವಿನಯ ಮತ್ತು ಇಂದ್ರಿಯ ನಿಗ್ರಹಗಳಿಂದ ಕಟ್ಟುನಿಟ್ಟಾಗಿ ತಮ್ಮ ತಂದೆಯ ಉಪದೇಶಗಳನ್ನು ಅನುಸರಿಸುತ್ತಾರೆ. ಮಾಯಾಂ ವಿವಿದಿಶನ್ ವಿಷ್ಣೋರ್ ಮಾಯೇಶಸ್ಯ ಮಹಾಮುನಿಃ ಮಹಾಭಾಗವತೋ ರಾಜನ್ ಪಿತರಂ ಪರ್ಯತೋಷಯತ್. ಎಲೈ ದೊರೆಯೇ, ನಾರದರು ಸಕಲ ಋಷಿಗಳಲ್ಲಿ ಹಾಗೂ ಸಕಲ ಭಕ್ತರಲ್ಲಿ ಶ್ರೇಷ್ಠರಾದವರಾಗಿದ್ದಾರೆ. ಅವರು ತಮ್ಮ ತಂದೆಯನ್ನು ಸಂತುಷ್ಟಗೊಳಿಸಿ ಸಕಲ ಶಕ್ತಿಗಳ ಒಡೆಯನಾದ ವಿಷ್ಣುವಿನ ಎಲ್ಲ ಶಕ್ತಿಗಳನ್ನು ತಿಳಿಯಲಿಚ್ಛಿಸಿದರು. ಸೊ ಇದು ಆಕ್ಚುಲಿ ಬ್ರಹ್ಮದೇವರು ನಾರದರಿಗೆ ಹೇಳ್ತಾ ಇರೋದು. ಹೇಗೆ ನಾರದರು ಪ್ರಶ್ನಿಸಿದಾಗ, ಈ ಅಧ್ಯಾಯ ನಾವು ಕೇಳಿದ್ದು, ಪ್ರಶ್ನಿಸಿದಾಗ ನಾನು ಹೇಗೆ ಸಾಕ್ಷಾತ್ಕಾರ ಪಡೆದೆ, ಸೊ ಅಂತ ಅವರ ಈ ಚರಿತ್ರೆಯನ್ನು ಹೇಳಿದ್ದವರು. ಅದೇ ರೀತಿಯಲ್ಲಿ ಬ್ರಹ್ಮದೇವರು ಹೇಗೆ ಭಕ್ತಿಯಲ್ಲಿ ಸ್ಥಿತರಾಗಿದ್ದಾರೆ, ಹಾಗೆ ಅವರ ಗುರು ಪರಂಪರೆ ನೆಕ್ಸ್ಟ್ ಶಿಷ್ಯರು ನಾರದರು, ಅವರು ಕೂಡ ಅದೇ ಹಾಗೆ ಇದ್ದಾರೆ. ತುಷ್ಟಂ ನಿಶಮ್ಯ ಪಿತರಂ ಲೋಕಾನಾಂ ಪ್ರಪಿತಾಮಹಂ ದೇವರ್ಷಿ
ಪ್ರಚ್ಚ ಭವಾನ್ಯನ್ ಮಾನು ಪ್ರಚ್ಚತಿ. ಮಹರ್ಷಿ ನಾರದರು ಕೂಡ ಸಕಲ ಬ್ರಹ್ಮಾಂಡದ ಪ್ರಪಿತಾಮಹನಾದ ಬ್ರಹ್ಮನು ಸಂತುಷ್ಟನಾದದನ್ನು ಕಂಡ ಬಳಿಕ ತಂದೆಯಲ್ಲಿ ವಿವರವಾಗಿ ಪ್ರಶ್ನೆ ಮಾಡಿದರು. ಸೇಮ್ ಶಿಲ ಪ್ರಭುಪಾದರು ನಮ್ಗೆ ಇದು ವಿಧಾನ. ನಾವು ಗುರುಶ್ಯ ಪರಂಪರೆ ಮೂಲಕವೇ ಜ್ಞಾನವನ್ನು ಪಡಿಬೇಕು. ಇದೇ ಮಾರ್ಗದಿಂದ ನಮಗೆ ಸಾಧ್ಯ ಆಗುತ್ತೆ, ಬೇರೆ ಯಾವ ಮಾರ್ಗವೂ ಇಲ್ಲ. ಇದು ಅವರೋಹ ಪಂಥ, ಆರೋಹ ಪಂಥದಿಂದ ಆಗೋದಿಲ್ಲ. ಅಸೆಂಡಿಂಗ್ ಪ್ರಾಸೆಸ್, ಡಿಸೆಂಡಿಂಗ್ ಪ್ರಾಸೆಸ್. ಇದು ಇವತ್ತಿನ ಇದು ಅಂದ್ರೆ ಚಿಂತನೆಯಿಂದ ಪ್ರತಿಯೊಂದು ನನ್ನ ಸ್ವಂತ ಅನುಭವದಿಂದ ನಾವು ಒಂದೇನೋ ಒಂದು ಶೋಧನೆ ಮಾಡಿ ರಿಸರ್ಚ್ ಮಾಡಿ ನಾವು ಕಂಡುಹಿಡಿದಿಲ್ಲ, ಇದೆಲ್ಲ ಆಗೋದಿಲ್ಲ. ಇದು ನಾವು ನಮ್ಮದ ಇದು ಏನು ಇದಿದೆ, 4 ದೋಷಗಳಿದೆ ಬದ್ಧಾತ್ಮದು, ನಾವು ಅದನ್ನ ಅರ್ಥ ಮಾಡಿಕೊಂಡು ನಾವು ಅಧಿಕೃತ ವ್ಯಕ್ತಿಗಳಿಂದನೇ ಪಡಿಬೇಕು, ಬೇರೆ ಏನು ಸಾಧ್ಯ ಇಲ್ಲ. ಸೊ ಇಲ್ಲಿ ತದ್ವಿಧಿ ಪ್ರಣಿಪಾತೇನ ಆ ಶ್ಲೋಕ ಕೂಡ ಶಿಲ ಪ್ರಭುಪಾದ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಯಸ್ಯ ದೇವಿ ಪರಾಭಕ್ತಿರ್ ಇದು ಕೂಡ ಹೇಳ್ತಾ ಇದ್ದಾರೆ. ಮತ್ತೆ 4:44 ತಸ್ಮಾ ಇದಂ ಭಾಗವತಂ ಪುರಾಣಂ ದಶಲಕ್ಷಣಂ ಪ್ರೋಕ್ತಂ ಭಗವತಾ ಪ್ರಾಹ ಪ್ರೀತ ಪುತ್ರಾಯ ಭೂತಕೃತ್. ಅನಂತರ ದೇವೋತ್ತಮ ಪುರುಷನಿಂದ ವರ್ಣಿತವಾದ 10 ಗುಣಲಕ್ಷಣಗಳನ್ನೊಳಗೊಂಡ ಪೂರಕ ವೇದ ಸಾಹಿತ್ಯವಾದ ಶ್ರೀಮದ್ ಭಾಗವತವನ್ನು ತಂದೆಯು ಬ್ರಹ್ಮನು ತೃಪ್ತಿಯಿಂದ ಪುತ್ರನಾರದರಿಗೆ ಹೇಳಿದರು. ಸೊ ಇದು ಬರುವ ಅಧ್ಯಾಯದಲ್ಲಿ ಬರುತ್ತೆ, 10ನೇ ಅಧ್ಯಾಯದಲ್ಲಿ ಇದೆ ನೆಕ್ಸ್ಟ್ ಚಾಪ್ಟರ್. ಸೊ 10 ವಿಷಯಗಳು ಏನ್ ಭಾಗವತದ್ದು ಸೊ ಅಂತ ಅವರು ಹೇಳ್ತಾರೆ. ಸರ್ಗ ವಿಸರ್ಗ ಇದೆಲ್ಲ ಈಗ ಬರುತ್ತೆ. ಶ್ರೀಮದ್ ಭಾಗವತವು 4 ಶ್ಲೋಕಗಳಲ್ಲಿ ಹೇಳಲ್ಪಟ್ಟಿದ್ದರೂ ಅದಕ್ಕೆ 10 ಗುಣಲಕ್ಷಣಗಳಿದ್ದು ಅವನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಭಗವಂತನು ಸೃಷ್ಟಿಗೂ ಮೊದಲೇ ಇದ್ದನೆಂದು 4 ಶ್ಲೋಕಗಳಲ್ಲಿ ಮೊದಲು ಹೇಳಲಾಗಿದೆ. ಹೀಗೆ ಶ್ರೀಮದ್ ಭಾಗವತದ ಪ್ರಾರಂಭವು ಜನ್ಮಾದಿ ಅಸ್ಯ ಎಂಬ ವೇದಾಂತ ಸೂತ್ರವನ್ನು ಒಳಗೊಂಡಿದೆ. ಜನ್ಮಾದಿ ಅಸ್ಯವು ಆರಂಭ ಆದರೂ ಸೃಷ್ಟಿಯ ಪ್ರಾರಂಭದಿಂದ ಭಗವಂತನ ಪರಂಧಾಮದವರೆಗೆ ಅಸ್ತಿತ್ವದಲ್ಲಿರುವ ಪ್ರತಿಯೊಂದರ ಮೂಲ ಕಾರಣಕರ್ತನು ಭಗವಂತನೇ ಎಂದು ಈ 4 ಶ್ಲೋಕಗಳಲ್ಲಿ ಹೇಳಿದೆ. ಸಹಜವಾಗಿ ಅವು 10 ಗುಣಲಕ್ಷಣಗಳನ್ನು ವಿವರಿಸುತ್ತವೆ. ಭಗವಂತ ಹೇಳಿದ್ದು 4 ಶ್ಲೋಕಗಳನ್ನು ಮಾತ್ರ. ಹೀಗಾಗಿ ಉಳಿದ 17,996 ಶ್ಲೋಕಗಳು ನಿರುಪಯುಕ್ತ ಎಂದು ಯಾರೂ ತಪ್ಪು ಅರ್ಥ ವಿವರಣೆಗಳಿಂದ ತಪ್ಪಾಗಿ ತಿಳಿಯಬಾರದು. ಸೊ ಈಗ 18,000 ಶ್ಲೋಕ ಭಾಗವತದಲ್ಲಿ ಈ 4 ಶ್ಲೋಕಗಳು ಬಿಟ್ರೆ 17,996. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಅದು ಪ್ರಯೋಜನ ಇಲ್ಲ ಅಂತ ಅನ್ಕೊಳ್ಬೋದು. ಇಲ್ಲ 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 ಹಾಗಿಲ್ಲ. ಅದು ಮುಂದಿನ ಅಧ್ಯಾಯದಲ್ಲಿ ವಿವರಿಸಿರುವಂತೆ 10 ಗುಣಲಕ್ಷಣಗಳನ್ನು ಸರಿಯಾಗಿ ವಿವರಿಸಲು ಅನೇಕ ಶ್ಲೋಕಗಳು ಅಗತ್ಯವಾಗುತ್ತವೆ. ತನ್ನಿಂದ ಕೇಳಿದ ವಿಚಾರವನ್ನು ವಿಸ್ತರಿಸುವಂತೆ ಬ್ರಹ್ಮದೇವರು ಮೊದಲೇ ನಾರದರಿಗೆ ಹೇಳಿದ್ದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಇದನ್ನು ಸಾರಭೂತವಾಗಿ ಶ್ರೀಲ ರೂಪ ಗೋಸ್ವಾಮಿಗಳಿಗೆ ಉಪದೇಶಿಸಿದ್ದರು. ಸೊ ಸನಾತನ ಶಿಕ್ಷಾ ರೂಪ ಶಿಕ್ಷಾ ಇದು ಚೈತನ್ಯ ಚರಿತಾಮೃತಕ್ಕೆ ಬರುತ್ತೆ. ಆದರೆ ಶಿಷ್ಯರಾದ ರೂಪ ಗೋಸ್ವಾಮಿಯವರು ಇದನ್ನು ವಿಸ್ತಾರವಾಗಿ ವಿವರಿಸಿದ್ದಾರೆ. ಮತ್ತು ಇದೇ ವಿಷಯವನ್ನು ಜೀವ ಗೋಸ್ವಾಮಿಯವರು ಮತ್ತಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇನ್ನೂ ಸವಿಸ್ತಾರವಾಗಿ ಹೇಳಿದ್ದಾರೆ. ನಾವು ಈ ಎಲ್ಲ ಅಧಿಕೃತ ಭಕ್ತರನ್ನು ಅನುಸರಿಸಲು ಪ್ರಯತ್ನಿಸುತ್ತಿದ್ದೇವೆ. ಹೀಗೆ ಶ್ರೀಮದ್ ಭಾಗವತವು ಒಂದು ಸಾಮಾನ್ಯ ಕಥಾ ಸಾಹಿತ್ಯವಲ್ಲ ಅಥವಾ ಲೌಕಿಕ ಸಾಹಿತ್ಯವಲ್ಲ. ಅದು ಅಪರಿಮಿತ ಶಕ್ತಿಯುಳ್ಳದ್ದು. ಆದರೆ ಯಾರೊಬ್ಬರು ಅವರ ಸಾಮರ್ಥ್ಯಾನುಸಾರ ಅದನ್ನು ವಿಸ್ತರಿಸಬಹುದು. ಆದರೂ ಭಾಗವತವನ್ನು ಇಂಥ ವಿಸ್ತರಣೆಯಿಂದ ಪೂರ್ಣಗೊಳಿಸಲಾಗದು. ಶ್ರೀಮದ್ ಭಾಗವತವು ಭಗವಂತನ ಶಾಬ್ದಿಕ ಪ್ರತಿನಿಧಿ. ಆದ್ದರಿಂದ ಏಕಕಾಲದಲ್ಲಿ 4 ಶ್ಲೋಕಗಳಲ್ಲಿ ಹಾಗೂ 4 ಕೋಟಿ ಶ್ಲೋಕಗಳಲ್ಲಿ ಭಗವಂತನು ಅಣುವಿಗಿಂತ ಅಣು ಮತ್ತು ಅನಂತಾನಂತ ಆಕಾಶಕ್ಕಿಂತ ದೊಡ್ಡವನಾಗಿರುವಂತೆ ವಿವರಿಸಲ್ಪಟ್ಟಿದೆ. ಇದು ಶ್ರೀಮದ್ ಭಾಗವತದ ಶಕ್ತಿ. ಆಕ್ಚುಲಿ ಹೇಳ್ತಾರೆ, ನಾವು ಈಗ ನಮಗೆ ಭೂಲೋಕದಲ್ಲಿ ಈಗ ಈ ಸಮಯದಲ್ಲಿ ಲಭ್ಯವಾಗಿರೋದು 18,000 ಶ್ಲೋಕದ ಭಾಗವತ. ಇದು ದೇವತಾ ಲೋಕಗಳಲ್ಲಿ ಇದಿನ್ನ ಲಕ್ಷ ಶ್ಲೋಕಗಳು ಇದೆ ಅಂತ ಹೇಳ್ತಾರೆ. ಇಲ್ಲಿ ಒಂದ್ ಕಡೆ ಏನ್ ಹೇಳ್ತಾರೆ, 4 ಕೋಟಿ ಶ್ಲೋಕಗಳು ಅಂತ ಹೇಳ್ತಾರೆ. ಏಕಕಾಲದಲ್ಲಿ 4 ಶ್ಲೋಕಗಳು ಹಾಗೂ 4 ಕೋಟಿ ಶ್ಲೋಕಗಳು. ಸೊ ಅದರಲ್ಲೂ ಕೂಡ ಭಗವಂತನ ವಿವರಣೆ ಮುಗಿಯೋದಿಲ್ಲ. ಸೊ ಅವರವರ ಶಕ್ತಿ ತಕ್ಕಂತೆ ಅಷ್ಟಷ್ಟು ಭಗವಂತನು ಕೊಟ್ಟಿದ್ದಾನೆ. ಸೊ ನಮಗೆ ಆಕ್ಚುಲಿ ಇಲ್ಲಿ 18,000 ಶ್ಲೋಕ ಕೊಟ್ಟಿದ್ದಾರೆ. ಇದು ಸಾಕು ನಮ್ಗೆ. ಇದರಿಂದ ನಾವು ಇದನ್ನ ಅರ್ಥ ಮಾಡ್ಕೊಂಡು ಇದನ್ನ ಅಳವಡಿಸ್ಕೊಳ್ಳೋಣ ನಾವು. ಸೊ ದೇವತಾ ಲೋಕಗಳಲ್ಲಿ ಅವ್ರಿಗೆ ಶಕ್ತಿ ಹೆಚ್ಚು, ಅವರ ಸಾಮರ್ಥ್ಯ ಹೆಚ್ಚು. ಸೊ ಅವ್ರಿಗೆ ಇನ್ನ ಬಹಳ ವಿಸ್ತಾರವಾಗಿ ಇದೆ ಈ ಭಾಗವತ ವಿಷಯ, ಇನ್ನ ಬಹಳ ವಿಸ್ತಾರವಾಗಿ. ಸೊ ನಮಗೆ ಶಿಲ ಪ್ರಭುಪಾದರು 18,000 ಶ್ಲೋಕಗಳನ್ನು ಕೂಡ ತಮ್ಮ ಭಾವಾರ್ಥ ಸಹಿತ ಕೊಟ್ಟಿದ್ದಾರೆ. ಸೊ ಅದು ಕೂಡ ನಮ್ಗೆ ಕಂಪ್ಲೀಟ್ ಭಾಗವತ. ಈ ಭಾಗವತ ಓದೋ ನಾವು ಮೊದಲು ಏನ್ ಮಾಡ್ತೀವಿ, ಆಕ್ಚುಲಿ ನಿಜವಾದ ಭಾಗವತ ಓದೋದು ಅಂದ್ರೆ
ಶ್ಲೋಕ, ಪದಾರ್ಥ, ಅನುವಾದ, ಭಾವಾರ್ಥ. ಸೊ ನಾವು ಡೈಲಿ ಭಾಗವತಂ ಕ್ಲಾಸ್ ಆಗೋ ರೀತಿಯಲ್ಲಿ ಶ್ರೀಲ ಪ್ರಭುಪಾದ ಹೇಳೋದು, ಒಂದೊಂದು ಶ್ಲೋಕ ಪ್ರತಿ ದಿವಸ ನೀವು ಒಂದೊಂದು ಶ್ಲೋಕ ಕಲ್ತ್ರು ನೀವು ಎಷ್ಟು ದಿವಸ ಬೇಕು? 1 ವರ್ಷ 365 ದಿವಸಗಳಿರ್ತವೆ. ಸೊ ಎಷ್ಟು ವರ್ಷಗಳು ಬೇಕು? ಸೊ ಆ ರೀತಿಯಲ್ಲಿ ನಾವು ಕಲ್ತ್ಕೊಂಡು ಹೋದ್ರೆ ನಾವು ಅದು ನಮಗೆ ಆಲ್ಮೋಸ್ಟ್ 50 ವರ್ಷ ಆಗುತ್ತೆ ಭಾಗವತವನ್ನು ನಾವು ಆಳವಾಗಿ ತೀವ್ರವಾಗಿ ಅದು ಅಧ್ಯಯನ ಮಾಡ್ಬೋದು. ಯಾಕಂದ್ರೆ ಒಂದೊಂದು ಪದ ಕೂಡ ಅಷ್ಟು ಮಹತ್ವ ಇರುತ್ತೆ, ಮಹತ್ವಪೂರ್ಣವಾಗಿರುತ್ತೆ. ಎನಿವೆ, ಸೊ ಬೇರೆ ಬೇರೆ ರೀತಿಯಲ್ಲಿ ನಾವು ಈ ಭಕ್ತಿ ವೈಭವ ಒಂದು ರೀತಿಯ ಸ್ಟಡಿ ಮಾಡ್ತೇವೆ, ಇಲ್ಲ ಡೈಲಿ ಸ್ಟಡಿ ಮಾಡೋ ಒಂದು ರೀತಿ ಸ್ಟಡಿ ಮಾಡ್ತೇವೆ. ಸೊ ಇದು ಆದರೆ ಇದು ಭಾಗವತ, ಇದು ಇದು ಡೀಟೇಲ್. ಈಗ ನೆಕ್ಸ್ಟ್ ನಮಗೆ 10 ವಿಷಯಗಳು ಅಂತ ನೆಕ್ಸ್ಟ್ ಅಧ್ಯಾಯದಿಂದ ಅದರ ವಿವರಣೆ ಕೊಡ್ತಾರೆ. ನಾರದ ಪ್ರಾಹ ಮುನಯೇ ಸರಸ್ವತ್ಯಾಸ್ತಟೇ ನೃಪ ಧ್ಯಾಯತೆ ಬ್ರಹ್ಮ ಪರಮಂ ವ್ಯಾಸಾಯಾಮಿತ ತೇಜಸೆ. ಎಲೈ ರಾಜನೇ, ಪರಂಪರಾ ಅನುಗತವಾಗಿ ನಾರದರು ಅಮಿತ ಶಕ್ತಿಶಾಲಿಯಾದ ವೇದವ್ಯಾಸರಿಗೆ ಶ್ರೀಮದ್ ಭಾಗವತವನ್ನು ಉಪದೇಶಿಸಿದರು. ಶ್ರೀ ವೇದವ್ಯಾಸರು ಸರಸ್ವತಿ ನದಿ ತಟದಲ್ಲಿ ಪರಮಸತ್ಯ ದೇವೋತ್ತಮ ಪರಮಪುರುಷನನ್ನು ಭಕ್ತಿಯೋಗದಿಂದ ಧ್ಯಾನ ಮಾಡಿದ್ದಾರೆ. ಈಗಾಗಲೇ ನಾವು ಪ್ರಥಮ ಸ್ಕಂದದಲ್ಲೇ ಕೇಳಿದ್ವಿ ಈ ಭಾಗವತವನ್ನು. ಇದೇನು ಈಗ ಬ್ರಹ್ಮದೇವರಿಗೆ ಭಗವಂತನ ಉಪದೇಶಿಸಿದ 4 ಶ್ಲೋಕಗಳಲ್ಲಿ ಅದು ಅವ್ರು ಮತ್ತೆ ನಾರದರಿಗೆ ಉಪದೇಶಿಸಿದರು. ಈಗ ಈ ನಾರದರು ಇದನ್ನ ಯಾವಾಗ ಉಪದೇಶಿಸಿದ್ರು ಅಂತ ನಾವು ಈ ಪ್ರಥಮ ಸ್ಕಂದದಲ್ಲೇ ಅವರು ನಾರದರು ಅಲ್ಲ ವೇದವ್ಯಾಸರು ಎಲ್ಲ ವೇದಗಳನ್ನು ರಚನೆ ಮಾಡಿದ್ಮೇಲೆ ಅವರ ಹೃದಯದಲ್ಲಿ ಒಂದು ತೃಪ್ತಿ ಇಲ್ಲ, ಅವರಿಗೆ ಏನೋ ಅವ್ರಿಗೆ ಅಸಮಾಧಾನ. ಅವರು ಅಷ್ಟು ಅವರು ಕಲಿಯುಗದ ಜನರು ನಮಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಅವರು ಆ ವೇದಗಳನ್ನು 4 ಭಾಗಗಳಾಗಿ ಮಾಡಿದ್ರು, ಪುರಾಣಗಳಾಗಿ ಕೊಟ್ಟರು, ಮತ್ತೆ ಮಹಾಭಾರತವನ್ನು ರಚಿಸಿದ್ದಾರೆ, ಎಲ್ಲ ಮಾಡಿದ್ರು. ಅವ್ರಿಗೆ ಅದೇನೋ ಒಂದು ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ ಅವ್ರಿಗೆ. ನಾವೇನೋ ಚಿಕ್ಕ ಕೆಲಸ, ಚಿಕ್ಕ ಒಂದು ಕವನ ಬರೆದ್ಬಿಟ್ರೇನೋ, ಇನ್ನೊಂದು ಪುಸ್ತಕ ಬರೆದ್ಬಿಟ್ರೇನೋ, ಇಲ್ಲಾಂದ್ರೆ ಇನ್ನೇನಾದ್ರು ಏನೋ ಒಂದು ಕೆಲಸ ಮಾಡ್ಬಿಟ್ರೆ ನಮ್ಗೇನೋ ದೊಡ್ಡದು ಸಾಧನೆ ಮಾಡಿದಾಗೆ ಇಲ್ಲ. ಆದ್ರೆ ಇದು ಭೌತಿಕ ಸುಖ, ನಿಜವಾಗಿ ಆಧ್ಯಾತ್ಮಿಕ ಸುಖ, ಅದು ನಿಜವಾದ ಸುಖ. ಆಮೇಲೆ ವೇದವ್ಯಾಸರು ಅವ್ರಿಗೆ ಗೊತ್ತಾಯ್ತು, ಅವ್ರಿಗೆ ಏನೋ ಅಸಮಾಧಾನ ಅಂದ್ರೆ ಇದು ಭಗವಂತನಿಗೆ ತೃಪ್ತಿ ಆಗಿಲ್ಲ. ಇಷ್ಟು ನನ್ನ ಇದಿರ್ಬೋದು, ನನ್ನ ಒಂದು ಪರಿಶ್ರಮ, ನನ್ನ ಪ್ರಯತ್ನ ಇರ್ಬೋದು, ಆದ್ರೆ ಈ ಪ್ರಯತ್ನದಿಂದ ಭಗವಂತನ ತೃಪ್ತಿ ಇಲ್ಲ. ಅವನು ತೃಪ್ತಿ ಇಲ್ಲ ಅಂದ್ರೆ ಸೊ ಇದು ಕಾರಣ ಏನು ಅಂತ ಅವ್ರು ಪ್ರಯತ್ನ ಪಟ್ಟರು, ಅವರೇ ಅನ್ವೇಷಣೆ ಮಾಡ್ಲಿಕ್ಕೆ. ಅವ್ರಿಗೆ ಗೊತ್ತಾಯ್ತು ಕೊನೆಗೆ, ಮೋಸ್ಟ್ಲಿ ಬಹುಶಃ ನಾನು ಭಗವಂತನನ್ನು ಸಂಪೂರ್ಣವಾಗಿ ಅವನಿಗೆ ಗುಣಗಾನ ಮಾಡಲಿಲ್ಲ, ಅವನ ವಿಷಯವನ್ನು ಜ್ಞಾನವನ್ನು ಕಲಿಯುವ ಜನರಿಗೆ ತುಂಬಾ ಸುಲಭದ ರೀತಿಯಲ್ಲಿ ಕೊಡ್ಲಿಲ್ಲ. ನಾನು ಕೊಟ್ಟಿರೋ ಈ ಕೃತಿಗಳು, ಈ ವೇದಗಳು, ಈ ಮಹಾಭಾರತವು, ಇಲ್ಲಿ ಜನರು ದಾರಿ ತಪ್ಪಿಬಿಡ್ತಾರೆ. ಇಲ್ಲಿ ಅವರು ಅಲ್ಲಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಅದೇ ಇದು ನಮ್ಮ ಮಂಗಳೂರಲ್ಲಿ ನೋಡಿ, ನಮ್ಗೆ ಈ ದೈವ ಪೂಜೆಯೇ ನಮ್ಗೆ ಸಾಕು. ನಮಗೆ ಇದು ಅವರು ಎಷ್ಟು ಅವರು ಅದಕ್ಕೆ ಸಮಯವನ್ನು ವ್ಯರ್ಥ ಮಾಡ್ತಾರೆ, ಎಷ್ಟು ಅವರ ಹಣವನ್ನು ವ್ಯರ್ಥ ಮಾಡ್ತಾರೆ, ಎಷ್ಟು ಇದಕ್ಕೆ ಲಾಭ ಇದೆ ಇದರಿಂದ. ಏನು ಭಗವದ್ಗೀತೆಯಲ್ಲಿ ಕೃಷ್ಣ ಎಷ್ಟು ನೇರವಾಗಿ ಹೇಳಿದ್ದಾನೆ, ಈಗ ಯಾರಿಗೆ ಪೂಜೆ ಮಾಡಿದ್ರೆ ಅಲ್ಲಿ ಹೋಗ್ತೀರಾ ನೀವೇ ಭೂತ ಆಗ್ಬೇಕು ಅಂತ ಇಷ್ಟನಾ ನಿಮ್ಗೆ ಭೂತ ಆಗ್ಬೇಕಾದ್ರೆ ಭೂತಗಳು ಪೂಜೆ ಮಾಡಿ ನೀವು ಅದರಲ್ಲಿ ಮಗ್ನರಾಗಿ ನೀವು. ಸೊ ಹೀಗೆ ಹೀಗೆ ಭೂತ ಪೂಜೆ ಇದೆ, ದೇವತೆಗಳ ಪೂಜೆ ಇದೆ. ಆದ್ರೆ ಭಾಗವತದಲ್ಲಿ ನೇರವಾಗಿ ಇಲ್ಲಿ ಯಾವುದೋ ಒಂದು ಇದು ಛಲಧರ್ಮ, ಯಾವುದೋ ಒಂದು ಮೋಸ ಧರ್ಮ ಯಾವುದು ಇಲ್ಲ. ಇದೆ ಧರ್ಮ ಪ್ರೋಜಿತ ಕೈತವೋ ಹತ್ರ, ಇಲ್ಲಿಂದ ಅದನ್ನ ದೂರ ಓಡಿಸ್ಬಿಟ್ಟಿದ್ದಾರೆ, ಇದನ್ನ ಸ್ವಚ್ಛ ಮಾಡ್ಬಿಟ್ಟಿದ್ದಾರೆ. ಈ ಗ್ರಂಥದಲ್ಲಿ ಅದೆಲ್ಲ ವಿಷಯಗಳು ಇಲ್ಲ ಇದರಲ್ಲಿ, ಎಲ್ಲೂ ಕೂಡ ಯಾವ ಒಂದು ಇದ್ರಲ್ಲಿ ಮೂಲೆಯಲ್ಲೂ ಕಾಣೋದಿಲ್ಲ. ಆದ್ರೆ ವೇದಗಳಲ್ಲಿ ಇದೆ, ಇದರ ದೇವತಾ ಪೂಜೆಗಳು ಮಾಡಿ. ಪಿತೃಪಕ್ಷ ಕೂಡ ಇವತ್ತಿದೆ, ಅದು ಕೂಡ ಜನರೆಲ್ಲ ಮಾಡ್ತಾ ಇರ್ತಾರೆ. ದೇವತೆ ಇದು ನಡೆಯುತ್ತೆ, ಎಲ್ಲ ಇದೆ, ಇದೆಲ್ಲ ವೇದಗಳಲ್ಲಿ ಇದೆ. ಇದೆಲ್ಲ ತಿಳ್ಕೊಂಡ್ರೆ ನಾವು ಅನ್ಕೊಳ್ತೀವಿ ನಾನು ದೊಡ್ಡ ಧರ್ಮ ಕಾರ್ಯ ಮಾಡ್ತಾ ಇರೋ ವ್ಯಕ್ತಿ, ನಾನು ಧರ್ಮಿಷ್ಠನು ನಾನು. ಆಮೇಲೆ ದೇವ್ರಿಗೊಂದ್ ದಿವಸ ಹೇಳ್ತೀವಿ, ಕೃಷ್ಣ ಯಾಕಪ್ಪ ನನಗೆ ಈಗ ಮಾಡ್ಬಿಟ್ಟೆ, ನಾನು ಇಷ್ಟು ಪೂಜೆ ಮಾಡಿದೆ, ಕೃಷ್ಣನಿಗಂತಲ್ಲ ಭಗವಂತನಿಗೆ ಎಷ್ಟು ಧರ್ಮ ಅನುಷ್ಠಾನ ಮಾಡಿದೆ, ಈ ದೇವತೆಗೆ ಪೂಜೆ ಮಾಡಿದೆ, ನಾನು ಹೋಗಿದ್ದೆ ದೇವಸ್ಥಾನ ಇಲ್ಲ, ನಾನು ಹೋಗಿದ್ದ ಇದು ಮಾಡಿದ ಒಂದು ಇದಿಲ್ಲ, ನಾನು ಏನೇನೋ ಒಂದು ಉಪವಾಸಗಳು ಅದೆಲ್ಲ. ಸೊ ಅದೆಲ್ಲ ಅದು ಕೃಷ್ಣ ತೃಪ್ತಿಗೋಸ್ಕರ ಮಾಡ್ತಾ ಇದ್ದೀರಾ, ಇಲ್ಲ ಅಂದ್ರೆ ನಿಮ್ಮ ಇಂದ್ರಿಯ ಸುಖಕ್ಕೆ ಪಡಿಲಿಕ್ಕೆ ಮಾಡ್ತಾ ಇದ್ದೀರಾ. ನಾವು ಮಾಡ್ಬೇಕಾದದ್ದು ಕೃಷ್ಣ ತೃಪ್ತಿಗೋಸ್ಕರ. ಕೃಷ್ಣ ತೃಪ್ತಿ ಭಗವದ್ಗೀತೆ ಕೃಷ್ಣ ಏನು ಹೇಳೋದಿಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ, ನನಗೆ ಕೇವಲ ನೀವೊಂದು ಹಣ್ಣು, ಇದು ಎಲೆ, ನೀರು ಇದನ್ನು ಕೊಡಿ. ಕೃಷ್ಣ ಭಕ್ತಿ ಮಾಡೋದು ಎಷ್ಟು ಸುಲಭ ಇದೆ. ಆದ್ರೆ ನಾವು ಏನ್ ಮಾಡೋದು, ನಾವು ದೌರ್ಭಾಗ್ಯರು, ನಾವು ಇಲ್ಲ ಅವ್ರು ಹೇಳಿದ್ರು, ಇಲ್ಲಾಂದ್ರೆ ಅವ್ರು ಕೋಪ ಮಾಡ್ಕೊಂಡ್ ಬಿಡ್ತಾರೆ ನಮ್ಮ ಮೇಲೆ, ನಾವು ಅದು ಮಾಡ್ಲಿಲ್ಲ ಅಂದ್ರೆ. ಸೊ ನಾವು ಈ ರೀತಿ ನಮ್ಮ ಸ್ಥಿತಿ ಹೀಗೆ ನಮ್ಮದು. ಸೊ ಹಾಗೆ ವೇದವ್ಯಾಸರು ಇದೆಲ್ಲ ಕೊಟ್ಟದ್ರಿಂದ ನಮ್ಗೆ ಇದ್ರ ಮಾಹಿತಿ ಸಿಕ್ತು. ಇವಾಗ ಕೊಟ್ಟಿಲ್ಲ ಅಂದ್ರೆ ಅವರು, ಹಾಗೆ ನಾರದರು ಅವ್ರಿಗೆ ಜುಗುಪ್ಸಿತು, ಏನ್ ಮಾಡಿದ್ಯಾ ನೀನು,
ನನ್ನ ಶಿಷ್ಯರೇ ನೀನು ಏನ್ ಮಾಡಿದ್ಯಾ, ಇದು ಅಗತ್ಯವೇ ಇಲ್ಲ ಕಲಿಯುಗದಲ್ಲಿ ಇದೆಲ್ಲ, ನೀನ್ ಹೋಗಿ ಅಂತದ್ರಲ್ಲಿ ಜನರು ಸಿಕ್ಕಿಸಿ ಬಿಟ್ಟಿದ್ಯಾ ಅಲ್ವಾ ನೀನು. ಅವ್ರಿರೋದೇ ಅವರು 100 ವರ್ಷಗಳು. ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲಾವಸ್ಮಿನ್ ಯುಗೇ ಜನ ಮಂದಾಸ್ ಮಂದ ಮತೆಯು ಮಂದಭಾಗ್ಯ ಉಪಾದೃತ. ಹೀಗೆ ದೌರ್ಭಾಗ್ಯರು, ಬುದ್ಧಿಹೀನರು, ಕಲಿಯುಗ ಜನರು, ಅವರಿಗೆ ನೀನು ಅದರಲ್ಲೂ ಕೂಡ ಇದರ ಸಾವಿರಾರು ರೂಪಾಯಿಗಳು, ಆ ಯಜ್ಞ, ಆ ಹೋಮ, ಆ ದೇವತೆ ಆರಾಧನೆ, ಆ ಭೂತದ ಆರಾಧನೆ, ಆ ಇದು ಪಿತೃ ಇದೆಲ್ಲ ಕೊಟ್ಬಿಟ್ಟಿದ್ಯಾ. ಯಾಕೆ ಕೊಟ್ಟಿದ್ಯಾ ನೀನು ಇದೆಲ್ಲ ನೀನು? ಸೊ ಆಮೇಲೆ ನಾರದರಿಗೆ ಸ್ವಲ್ಪ ಅವರು ಎಲ್ಲ ಒಂದು ನಮಗೆ ಐತಿಹಾಸಿಕವಾಗಿ ಭಗವಂತನ ಭಾಗದ ಮಹಾತ್ಮೆಯನ್ನು ತೋರಿಸ್ಲಿಕ್ಕೆ ಮಾಡುವ ಒಂದು ಸನ್ನಿವೇಶಗಳು. ನಂತರ ನಾರದರ ಒಂದು ಇದರಿಂದ ಮತ್ತೆ ವೇದವ್ಯಾಸರು ಅವರು ಕೂಡ ತಪಸ್ಸೆ ಮಾಡಿದ್ರು. ಹೇಗೆ ಬ್ರಹ್ಮದೇವರಿಗೆ ತಪಸ್ಸೆ ಮಾಡಿದ್ರು, ಸೊ ನಾರದರು ಕೂಡ ತಪಸ್ಸೆ ಮಾಡಿದ್ರು. ಈಗ ವೇದವ್ಯಾಸರು ಮತ್ತೆ ತಪಸ್ಸೆ ಮಾಡೋದು, ತಪಸ್ಸೆ ಮತ್ತೊಮ್ಮೆ ಅವರು ಆ ಸರಸ್ವತಿ ನದಿಯಲ್ಲಿ ಅವರು ತಪಸ್ಸೆ ಮಾಡಿದಾಗ ಸಾಕ್ಷಾತ್ ಭಗವಂತನ ದರ್ಶನ ಆಯ್ತು. ಮಾಯಾ ಏನು ಅಂತ ಕಾಣ್ತು ಅವ್ರಿಗೆ. ಮತ್ತೆ ನಾವು ಮಾಯೆಯಲ್ಲಿ ಬದ್ಧರಾದ ನಾವು ಜೀವಿಗಳು, ನಾವು ಅದು ಕೂಡ ಕಾಣ್ತು. ಮತ್ತೆ ಇದರ ಏನು ಪರಿಹಾರ ಭಕ್ತಿ ಮಾರ್ಗದಿಂದ ಮಾತ್ರ. ಭಕ್ತಿ ಯೋಗೇನ ಮನಸ್ಸಿ, ಭಕ್ತಿ ಯೋಗದಿಂದ ನಾವು ಇದನ್ನ ಮಾಡಿದಾಗ ಮಾತ್ರ ಭಗವಂತನ ಇದೆ ನಾವು ಮಾಯಾಶಕ್ತಿಯಿಂದ ಹೊರಗೆ ಬರ್ಬೋದು. ಅದು ಆ ನಿವಾರಣೆನೂ ಕೂಡ ನೋಡಿದ್ರು ಎಲ್ಲ ಕೂಡ. ಅವರು ಆ ದರ್ಶನ ಸಿಕ್ತು ಅವ್ರಿಗೆ ಯಾರಿಗೆ ಹೇಗೆ ಬ್ರಹ್ಮದೇವರಿಗೆ ದರ್ಶನ ಸಿಕ್ತು. ಭಗವಂತನ ಹೇಳಿದ್ದು ಹೇಗೆ ಮುಖ್ಯ ಉದ್ದೇಶ ಪ್ರೇಮ ಭಕ್ತಿಯನ್ನು ತಲುಪಬೇಕಂದ್ರೆ ನಾವು ಆ ಸಾಧನೆಯನ್ನು ಮಾಡಬೇಕು, ಅದನ್ನ ಸರ್ವತ್ರ ಮಾಡಬೇಕು. ಸೊ ಅದನ್ನೇ ನಾರದರು ಅಭ್ಯಾಸ ಮಾಡಿದ್ರು. ಇವ್ರು ಅದನ್ನ ಗುರು ಪರಂಪರೆಯಲ್ಲಿ ವೇದವ್ಯಾಸರು ಕೂಡ ಭಕ್ತಿ ಯೋಗ ಮಾಡ್ತಾ ಭಗವಂತನ ಅಲ್ಲಿ ಮನಸ್ಸು ನಿಲ್ಲಿಸಿ ಮತ್ತೆ ಭಗವಂತನ ದರ್ಶನ ಪಡೆದು ಅದರ ಅವರು ಸ್ವಂತ ಅನುಭವ ಮತ್ತೆ ಅವರು ನಮಗೆ ಈಗ ಭಾಗವತವನ್ನು ಕೊಟ್ಟರು. ಸೊ ಹೀಗೆ ಬಹಳ ಚೆನ್ನಾಗಿ ಈಗ ಈ ಕೆಲವು ಶ್ಲೋಕಗಳಲ್ಲಿ ಹೇಗೆ ಗುರು ಪರಂಪರೆಯಲ್ಲಿ ಭಾಗವತ ಬರ್ತಾ ಇದೆ ಅಂತ ವಿವರಣೆ ಆಯಿತು. 46ನೇ ಶ್ಲೋಕ. ಯದುತಾಹಂ ತ್ವಯಾ ಪೃಷ್ಟೋ ವೈರಾಜ ಪುರುಷಾದಿದಂ ಯಥಾಸಿ ತದ್ ಉಪಾಖ್ಯಾಸ್ತೆ ಪ್ರಶ್ನಾನ್ ಅನ್ಯಾಂಶ ಕೃತ್ಸ್ನಶಃ. ಹೇ ರಾಜನೇ, ಬ್ರಹ್ಮಾಂಡವು ಹೇಗೆ ದೇವೋತ್ತಮ ಪುರುಷನ ವಿಶ್ವರೂಪದಿಂದ ಪ್ರಕಟವಾಯಿತು ಎಂಬ ಬಗ್ಗೆ ನಿನ್ನ ಪ್ರಶ್ನೆಗಳಿಗೆ ಹಾಗೂ ಇತರ ಪ್ರಶ್ನೆಗಳಿಗೆ ಈಗಾಗಲೇ ಹೇಳಿರುವ 4 ಶ್ಲೋಕಗಳ ವಿವರಣೆಯಿಂದ ಕೂಲಂಕಷವಾಗಿ ಉತ್ತರಿಸುತ್ತೇನೆ. ಸೊ ಡೀಟೇಲ್ ಆಗಿ ಈಗ ಬ್ರೀಫ್ ಅವರು ಕೂಡ ಬ್ರಹ್ಮದೇವರು ಈಗ ಯಾರು ಹೇಳಿದ್ದು ಶುಕಮುನಿಗಳು ಹೇಳ್ತಾ ಇರೋದು ಪರೀಕ್ಷಿತ್ ಮಹಾರಾಜರಿಗೆ. ಇನ್ನು ಡೀಟೇಲ್ ಆಗಿ ಹೇಳ್ತೇನೆ ನಾನು. ಶ್ರೀಮದ್ ಭಾಗವತದ ಆರಂಭದಲ್ಲೇ ಹೇಳಿರುವಂತೆ ಈ ಮಹಾನ್ ದಿವ್ಯ ಸಾಹಿತ್ಯವು ವೇದಜ್ಞಾನ ವೃಕ್ಷದ ಪಕ್ವ ಫಲ. ಆದ್ದರಿಂದ ವಿಶ್ವದ ಸೃಷ್ಟಿಯಿಂದ ಹಿಡಿದು ಅದರ ಎಲ್ಲ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಮಾನವ ಸಹಜವಾದ ಸಕಲ ಪ್ರಶ್ನೆಗಳಿಗೂ ಶ್ರೀಮದ್ ಭಾಗವತದಲ್ಲಿ ಉತ್ತರ ನೀಡಲಾಗಿದೆ. ಉತ್ತರಗಳು ವಿವರಣೆ ನೀಡುವ ವ್ಯಕ್ತಿಯ ಅರ್ಹತೆಯನ್ನು ಅವಲಂಬಿಸಿರುತ್ತವೆ. ಮಹಾನ್ ಭಕ್ತಾರರಾದ ಶ್ರೀಲ ಶುಕಮುನಿಗಳು ವಿವರಿಸಿರುವಂತೆ ಶ್ರೀಮದ್ ಭಾಗವತದ 10 ವಿಭಾಗಗಳು ಸಕಲ ಪ್ರಶ್ನೆಗಳ ಪರಿಮಿತಿಯಾಗಿವೆ. ಮೇಧಾವಿಗಳು ಅವುಗಳ ಸೂಕ್ತ ಬಳಕೆಯಿಂದ ಸಕಲ ಬೌದ್ಧಿಕ ಲಾಭ ಪಡೆಯುವರು. ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಏನೋ ಪ್ರಶ್ನೆ ಇದ್ರೆ ಏನಂತೆ ಆಯ್ತು. ಅಧ್ಯಾಯ ಆಯ್ತು. ಇಲ್ಲಿಗೆ ಶ್ರೀಮದ್ ಭಾಗವತ 2ನೇ ಸ್ಕಂದದ ಭಗವದ್ವಚನ ಆಧರಿಸಿದ ಉತ್ತರಗಳು ಎಂಬ 9ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ. ಮತ್ತೆ ಅಟೆಂಡೆನ್ಸ್ ಹಾಕಿ ಮತ್ತೆ ಎಲ್ಲ ಹಾಕಿದ್ದೀನಿ. ಹಾಕಿದೀರಾ ಮಾತಾಜಿ? ಎಸ್.
ಮೊನ್ನೆ ತಿರುಪತಿಯಿಂದ ಪ್ರಭುಜಿ ಕ್ಲಾಸ್ ತಗೊಂಡಿದ್ರು. ಸೊ ಎಷ್ಟು ಜನ ನೀವು ಅಟೆಂಡ್ ಮಾಡಿದ್ರು ಗೊತ್ತಿಲ್ಲ, ಭದ್ರ ಬಲರಾಮ್ ಪ್ರಭು ಅವರು. ಸೊ ನೋಡೋಣ ಮತ್ತೆ ಮಧ್ಯದಲ್ಲಿ ಯಾವಾಗತ್ತೆ ಅವರ ಕಾರ್ಯಕ್ರಮ.